ಲೀಲಾ, ನನ್ನ ಗೊತ್ತಾಗಿಲ್ವಾ? ಲೀಲನ ಅಪ್ಪ 5 ಮಕ್ಕಳ ಅಪ್ಪ, 5 ಎಣ್ಣೆ. ಈಗ ಅದು ಗೊತ್ತಾಯ್ತಾ? ನನ್ನ ಅಳಿಯಾರು ಶಿವ. ನಾನು ಗ್ರೇಟ್. ಶಿವಣ್ಣ, ಊಟ ಮಾಡಿದರೆ? ನಮ್ಮನೇಲಿ ಪದಾರ್ಥಕ್ಕೆ ಕಾಯಿ ತುರಿ ಮಾತ್ರ ಹಾಕೋದು, ಗೆರಟೆ ಹಾಕೋದಿಲ್ಲ. ಊಟ ಮಾಡಿದರೆ ಮಾಡುವ, ಊಟ ಮಾಡುವ. ರಿಷಬ್ ಸರ್ ಯಾವಾಗಲೂ ತಮಾಷೆ ಮಾಡೋದು ನಮ್ಮನ್ನು ನೋಡಿ. ನಾವು ಒಟ್ಟಿಗೆ ಇರೋದು, ತಂದೆ ಮತ್ತು 5 ಮಕ್ಕಳು ಒಟ್ಟಿಗೆ. ಎಲ್ಲಿ ಹೋಗೋದು ಸುಟ್ಟಿಗಿಲ್ದಿದ್ರು. ಅವರು ಹೇಳೋದು, ಒಂದು ಅಪ್ಪ ಅದಕ್ಕೆ ಸರಿಯಾದದ್ದು ಮಕ್ಕಳು. ಯಾಪ್ಪ. ಒಂದು ಸಂಜೆ 7 ಗಂಟೆ ಹೊತ್ತಿಗೆ ರಘು ಪಾಂಡೇಶ್ವರು ಕಾಲ್ ಮಾಡಿದರು, ಸರ್ ನೀವು ಫೋಟೋ ಕಳಿಸಿ ಅಂತ. ನಾನು ಮಾಮೂಲು ಫೋಟೋ ಕಳಿಸಿಬಿಟ್ಟೆ. ಅದಾದಮೇಲೆ ಕುಂದಾಪುರಕ್ಕೆ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕುಂದಾಪುರಕ್ಕೆ ಹೋದೆ. ಕುಂದಾಪುರಕ್ಕೆ ಹೋಗುವಾಗಲೇ ನನಗೆ ದೇವರ ದರ್ಶನ ಆಯಿತು. ರಿಷಬ್ ಸಾರ್ ಅವರೇ ಪ್ರತ್ಯಕ್ಷ ಆದರು. ಎಲ್ಲಿ ಮನೆ, ಎಂಥ ಹೆಸರಿದೆ, ಎರಡೇ ಕೇಳಿದ್ದು ನನ್ನ ಹತ್ರ. ಹೋಗಿ ಆದಮೇಲೆ ಡ್ರೆಸ್ ಹಾಕಿದರು. ಡ್ರೆಸ್ ಹಾಕಿ ಸೇಮ್ ನಾನು 40 ಇದ್ದವನು 80ಕ್ಕೆ ಕೂಡಲೇ ಪ್ರಮೋಷನ್. ರಿಷಬ್ ಸರ್ನ ತುಂಬ ಹತ್ತಿರದಲ್ಲಿ ನಾನು ಒಂದು 2.5 ತಿಂಗಳು ನೋಡಿದ್ದೇನೆ. ನಾನು ಆ ಕೊನೆಯ ದಿವಸದಲ್ಲಿ 6 ಗಂಟೆಗೆ ಬಣ್ಣ ಹಾಕಿದವರು ಬೆಳಗ್ಗೆ 7 ಗಂಟೆ ತನಕ ಖಾಲಿ ಸಿಹಾಳದ ನೀರನ್ನು ಕುಡಿದು ಅವರು ಪಾತ್ರ ಮಾಡಿದ್ರು. ಇದು ನಾನು ಹತ್ತಿರದಲ್ಲಿದ್ದದ್ದು. 5 ಹೆಣ್ಮಕ್ಳಾಯ್ತಾ, ಒಂದು ಗಂಡ ಆಗಬೇಕಂತ ಆಸೆ ಇತ್ತು. ಅದು ಹೋಯ್ತು 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 5 ಹೆಣ್ಣಾಯಿತು ನೋಡಿ. ಫಸ್ಟ್ ಇದು ಶೀಲ. ಅದು ಎಂತ ಅದು ಹೇಳಲಿಕ್ಕಿಲ್ಲ. ಅದು ಅಮಾವಾಸ್ಯೆಗೆ ಹುಟ್ಟಿದಾಗ ಉಂಟು. ಅದು 2ನೇದು ಹುಣ್ಣಿಮೆಗೆ ಹುಟ್ಟಿದ್ದು ನೋಡಿ, ಚಂದ ಉಂಟು ನೋಡಿ. ಮತ್ತೆ 3 ಉಂಟಲ್ವ, ಅದಕ್ಕೆ ಹೆಸರು ನನಗೆ ಇವತ್ತಿಗೆ ಗೊತ್ತಿಲ್ಲ. ಅದು ಚೀಲವ ಗೋಣ್ ಚೀಲವ ಅಂತ ಗೊತ್ತು. 2 ಹೆಸರು ನನಗೆ ನೆನಪುಂಟು. ರಿಷಬ್ ಸರ್ ಹಿಂದಿಂದ ಬಂದು, ಸಣ್ಣ ಮಕ್ಕಳು ಆಡ್ತಾರಲ್ವ, ಹಿಂದಿಂದ ಬಂದು ನಮ್ಮ ಕಾಲಿಗೆ ಟಾಂಕ್ ಅಂತ ಅದು ಮಾಡೋದು, ನಗೋದು. ನಮಗೆ ಏನೋ ಕಚ್ಚಿಡೋದು ಹೆದರಿ ಹಿಂದೆ ನೋಡುವಾಗ ಅವರು ಇಡೀ ಸಟ್ಟಿನಲ್ಲಿ ಬಹುಶಃ ಮಲಗಿದ ಅಂತ ನಾನು ಒಬ್ಬನೇ ಅಂತ. ಮತ್ತು ಯಾರೂ ಹೆದರಿಕೆಯಲ್ಲಿ ಮಲ್ಕೊಳ್ಳಿಲ್ಲ. ನಾನು ಎಲ್ಲೇ ಬಿತ್ಕೊಳ್ತಿದ್ದೆ. ಸ್ವಾಮಿ ದೇವರು ಅಂತ ಹೇಳೋದು ಮಲಗುದೇ. ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಎಲ್ಲಿ ಸಹ ಆಗ್ತದೆ ಅದು ನೀವು ಕೇಳಿದ ನಂಬಲಿಕ್ಕಿಲ್ಲ. ರಟ್ಟು ಪೀಸು, ಗೋಣಿ ಪೀಸು, ಮತ್ತು ಅಲ್ಲಿ ಕೆಳಗೆ ಜಗಲ್ಲೆಲ್ಲ ಮಲ್ಕೊಳ್ತಿತ್ತು. ಪಕ್ಕ ಲೋಕಲ್. ಅಯ್ಯೋ, ಪಕ್ಕ ಅಂದರೆ ಪಕ್ಕ ಅಲ್ಲಿಯವರೇ ನಾವು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಕಾಂತಾರ ಸಿನಿಮಾ 3ನೇ ವಾರದಲ್ಲಿ 100 ಕೋಟಿ ಕ್ಲಬ್ಬನ್ನು ದಾಟಿ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಜೊತೆಗೆ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ನಾವು ಕಾಂತಾರ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಕಲಾವಿದರ ಸಂದರ್ಶನಗಳನ್ನು ಈ ಹಿಂದೆಯೂ ಕೂಡ ಮಾಡಿದ್ದೇವೆ. ಆದರೆ ನಿಮ್ಮ ಒತ್ತಾಯದ ಮೇರೆಗೆ ನೀವು ಇಷ್ಟಪಟ್ಟಂಥ ಒಬ್ಬ ಕಲಾವಿದರನ್ನು ಇವತ್ತು ನಾವು ಕರೆಸಿ ಅವರ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಅವ್ರು ಯಾರು ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾದಲ್ಲಿ ಲೀಲಾ ಅವರ ತಂದೆಯ ಪಾತ್ರ ಮಾಡಿದಂಥ ಕಲಾವಿದರು. ಇವರ ಮೂಲ ಹೆಸರು ಬಂದು ಪೆರಡೂರು ಸತೀಶ್ ಆಚಾರ್ಯ ಅಂತ ಹೇಳಿ. ಇವರು ಯಾರು, ಇವರ ಊರು ಯಾವುದು, ನಿಜವಾಗಿ ಇವರ ಹಿನ್ನೆಲೆ ಏನು, ಇವರು ನಿಜವಾಗ್ಲೂ ಕಲಾವಿದರ ಅಥವಾ ಇವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದಾರಾ, ಎಲ್ಲ ವಿಚಾರಗಳನ್ನು ಕೇಳ್ಕೊಂಬರೋಣ ಬನ್ನಿ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಿ? ನಿಮಗೂ ನಮಸ್ಕಾರ, ನಾನು ಸೂಪರ್ ಆಗಿದ್ದೇನೆ. ಸರ್, ಕಾಂತಾರದ ಒಂದು ನಿಮ್ಮ ಪಾತ್ರ ಜನರ ಮನಸ್ಸನ್ನು ಎಷ್ಟು ಮುಟ್ಟಿದೆ ಅಂತ ಹೇಳಿದರೆ, ಬಹುಶಃ ನಾವು ಇಷ್ಟು ಸಂದರ್ಶನ ಮಾಡಿದಾಗ ಜನರ ಒತ್ತಾಯ ಲೀಲಾ ಅವರನ್ನ ತಂದೆಯವರನ್ನ ಒಂದ್ಸಲ ತಾವು ಸಂದರ್ಶನ ಮಾಡಬೇಕು ಅಂತ. ನಿಜವಾಗಿ ನಮಗೆ ನಿಮ್ಮ ಮೂಲ ಹೆಸರು ಕೂಡ ಗೊತ್ತಿಲ್ಲ. ಮೊದಲಿನಿಂದ ಬರೋಣ. ನೀವು ಯಾರು, ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ವೃತ್ತಿಯಲ್ಲಿ ತಾವು ಏನು ಮಾಡಿಕೊಂಡಿದ್ದೀರಿ? ನನ್ನ ಊರು ಪೆರಡೂರು ಸತೀಶಾಚಾರ್ಯ. ಲಕ್ಷ್ಮೀ ಅನಂತಪದ್ಮನಾಭ ಸ್ವಾಮಿಯ ಸಾನ್ನಿಧ್ಯದಲ್ಲಿ, ಅದೇ ಪೇಟೆಯಲ್ಲಿ ನಾನು ಹುಟ್ಟಿ ಬೆಳೆದಂಥ ನನ್ನ ಊರು. ನನ್ನ ವಿದ್ಯಾಭ್ಯಾಸ ಕೂಡ ಅಲ್ಲೇ ಆದದ್ದು. ನಾನು ಪ್ರಾಯಶಃ ಒಂದು 25-30 ವರ್ಷಗಳಿಂದ ಒಂದು ರಂಗಭೂಮಿಯಲ್ಲಿ ನಾನು ಅವಿರತವಾಗಿ ಪಾತ್ರವನ್ನು ಮಾಡ್ತಾಯಿದ್ದೇನೆ. ಅದು ಪೆರಡೂರಿನ ಕೂರ್ದಿ ಕಲಾವಿದರ ತಂಡದಿಂದ. ಪ್ರಾಯಶಃ ಈ ರಂಗಭೂಮಿ ನನಗೊತ್ತಿದ್ದ ಮಟ್ಟಿಗೆ ಮನುಷ್ಯನ ಜೀವನದಲ್ಲಿ ಎಲ್ಲಿಯೂ ಸಿಗದಂಥ ಒಂದು ಮಾನಸಿಕವಾದಂಥ ಶಾಂತಿಯನ್ನು ಸಿಗ್ತದೆ ಅಂತ ನಾನು ಭಾವಿಸ್ತೇನೆ. ತುಂಬ ಕಲಾವಿದರು ಕೂಡಿಕೊಂಡು ನಾವು ಕನ್ನಡ ಮತ್ತು ತುಳು ಎರಡನ್ನೂ ಡ್ರಾಮಾ ನಾವು ಮಾಡಿದ್ದೆವು. ಅದಲ್ಲದೆ ನಾವು ಸ್ಪರ್ಧಾ ನಾಟಕವಾಗಿ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಧಾರವಾಡ, ಮುಂಬೈ, ಮಾಟುಂಗ ತುಂಬ ಕಡೆಯಲ್ಲಿ ನಾವು ಸ್ಪರ್ಧಾ ನಾಟಕಕ್ಕೆ ಹೋಗಿದ್ದೇವೆ. ಅದರಲ್ಲಿ ನನಗೆ ಮರೆಯಲಾಗದಂಥ ನಾಟಕ ಅಂದರೆ ಸಂಜೀವ ದಂಡಿಕರಿ ಅವರ ಬಯ್ಯಮಲ್ಲಿಗೆ ನಾಟಕ. ಕಿನ್ನಿಗೋಳಿಯಲ್ಲಿ ನಡೆದಂಥ ಸ್ಪರ್ಧಾ ನಾಟಕದಲ್ಲಿ ಎಲ್ಲ ತಂಡಗಳಿಗೂ ಕೂಡ ಅದೇ ಬಯ್ಯಮಲ್ಲಿಗೆ ನಾಟಕವನ್ನು ಕೊಟ್ಟಿದ್ದರು. ಅದನ್ನು ನಾಟಕವನ್ನು ನಾನು ನಿರ್ದೇಶನ ಮಾಡಿ ಅದರಲ್ಲಿ ಪ್ರಧಾನ ಪಾತ್ರ ಸುಂದರನ ಪಾತ್ರ ನಾನು ಮಾಡಿದ್ದೆ. ಅದರಲ್ಲಿ ತಂಡಕ್ಕೆ ಪ್ರಥಮ ಬಹುಮಾನ ಬಂದು ಸಂಜೀವ ದಂಡಿಕರಿ ಅವರಿಂದ
1 ಪವನ್ ಚಿನ್ನ ಸಹ ತಂಡಕ್ಕೆ ಕೊಟ್ಟಿದ್ದಾರೆ. ಇದು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನನ್ನ ಆಸೆ ಏನು ಹೇಳಿದರೆ, ಎಲ್ಲ ಕಲಾವಿದರು ಕೂಡ ತುಂಬ ಸಂಯಮದಿಂದ ತಾಳ್ಮೆಯಿಂದ ಕಾರ್ಯವನ್ನು ಮಾಡ್ತಾ ಇರಬೇಕು. ದೇವರು ಒಂದಲ್ಲ ಒಂದು ದಿವಸ ಖಂಡಿತವಾಗಿ ನಮಗೆ ಬೆಳಕು ಕೊಡ್ತಾರೆ. ಅದಕ್ಕೆ ಸಾಕ್ಷಿಯೇ ನಾನು ಇವತ್ತಿಗೂ ರಂಗಭೂಮಿಯಲ್ಲಿ ಪಾತ್ರವನ್ನು ನಾನು ಮಾಡ್ತಾ ಇದ್ದೇನೆ. ಹೀಗಿರುವಾಗ ನನಗೆ ಬಾಸುಮ ಕೊಡೋಗವರು ಫೋನ್ ಮಾಡಿದರು. ಗಿರೀಶ್ ಕಾಸರವಳ್ಳಿಯವರ ಗುಲಾಬಿ ಟಾಕೀಸಲ್ಲಿ ಒಂದು ಪಾತ್ರ ಉಂಟು, ನೀವು ಬರಬೇಕು ಅಂತ. ಅಲ್ಲಿ ನಾನು ಹೋಗಿದ್ದೆ, ಅವರ ಎಂಟ್ರಿ ಇತ್ತು, ಅಲ್ಲಿ ಪಾಸಾಯಿತು. ಅದು ನನ್ನ ಮೊದಲ ಅಂಥ ಒಬ್ಬ ಡೈರೆಕ್ಟ್ರ ಮುಂದೆ ನಾನೊಂದು ಉಮಾಶ್ರೀಯ ಒಟ್ಟಿಗೆ ಆ್ಯಕ್ಟ್ ಮಾಡಲಿಕ್ಕೆ ನಂಗೆ ಸಿಕ್ತು. ಅದೊಂದು ತುಂಬ ಖುಷಿಯಾದಂಥ ವಿಷಯ. ಮತ್ತು ಎಲ್ಲ ಅವಾರ್ಡ್ ಫಿಲ್ಮಲ್ಲಿ ಕೆಲವಲ್ಲೆಲ್ಲಿ ಮಾಡಿದ್ದೇನೆ. ಅಲೆಗಳು, ರೈಲ್ವೆ ಚಿಲ್ಡ್ರನ್ನು. ಇದರ ಮೊದಲು ನಾನು ಏಕಂ ಫಿಲ್ಮಲ್ಲಿ ಅದರಲ್ಲಿ ಪ್ರಕಾಶ್ ರೈ ಅವರಿದ್ದರು. ಅದು ಇನ್ನೊಂದು ಸಂತೋಷ ಕೊಡುವಂಥ ವಿಷಯ. ಅದರಲ್ಲಿ ರಘುಪಾಂಡೇಶ್ವರ ಅವರು ಸಮೇತ ಇದ್ದರು. ಅದರಲ್ಲಿ ಸಹ ನಾನು ಮಾಡಿದ್ದೆ. ಹೀಗಿರುವಾಗ ಒಂದು ಸಂಜೆ 7 ಗಂಟೆ ಹೊತ್ತಿಗೆ ರಘುಪಾಂಡೇಶ್ವರು ಕಾಲ್ ಮಾಡಿದರು. ಸರ್ ನೀವು ಫೋಟೋ ಕಳಿಸಿ ಅಂತ. ನಾನು ಮಾಮೂಲು ಫೋಟೋ ಕಳಿಸಿಬಿಟ್ಟೆ. 5 ನಿಮಿಷದಲ್ಲಿ ಕಾಲ್ ಬಂತು, ಇದಲ್ಲ ಬೇರೆ ಬೇರೆ ಆ್ಯಂಗಲದ್ದು ಫೋಟೋ ಕೊಡಿ ಅಂತ ಕಳಿಸಿದರು. ಏನು ಪುಣ್ಯಕ್ಕೆ ನನ್ನ ಫ್ರೆಂಡ್ ಒಬ್ಬರು ಪ್ರಸನ್ನ ಸ್ಟುಡಿಯೋ ಅವರು ಇದ್ದರು. ಅವರು ಕ್ಷಿಪ್ರಗತಿಯಲ್ಲಿ ಫೋಟೋ ತೆಗೆದು ಅವರೇ ಸೆಂಡ್ ಮಾಡಿದರು. ಅವರಿಗೂ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಅದಾದಮೇಲೆ ಕುಂದಾಪುರಕ್ಕೆ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕುಂದಾಪುರಕ್ಕೆ ಹೋದೆ. ಕುಂದಾಪುರಕ್ಕೆ ಹೋಗುವಾಗಲೇ ನನಗೆ ದೇವರ ದರ್ಶನ ಆಯಿತು. ರಿಷಬ್ ಸಾರ್ ಅವರೇ ಪ್ರತ್ಯಕ್ಷ ಆದರು. ಅವ್ರ ಹತ್ರ ಏನು ಕೇಳಿ ನನಗೂ ಇವತ್ತಿಗೂ ಅದು ಆಶ್ಚರ್ಯ ಆಗ್ತಾಯಿದೆ. ಎಲ್ಲಿ ಮನೆ, ಎಂಥ ಹೆಸರಿದೆ, 2 ಕೇಳಿದ್ದು ನನ್ನ ಹತ್ರ. ಅದನ್ನು 2 ಹೇಳಿದೆ. ತುಂಬ ನಸುನಗೆಯಿಂದ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಕಾಫಿ ಕುಡೀರಿ ಅಂತ ಹೇಳಿ ಒಳಗೆ ಹೋದರು. ಏನು ಸ್ವಲ್ಪ ಹೊತ್ತಿನಲ್ಲಿ ಕಾಫಿ ಕುಡಿದಾಗಿ ಇನ್ನೊಬ್ಬರು ಸನಿಲ್ ಗುರು ಅಂತ ಬಂದರು. ಇರು ಮಿತ್ತುಬಾಲೆ ಅಂತ ಹೇಳಿದರು. ನೀವು ಮೇಲೆ ಬನ್ನಿ ಹೇಳಿದರು. ನನಗೆ ಮೇಲಂದು ಗೊತ್ತಾಯಿಲ್ಲ. ಕರ್ಕೊಂಡು ಹೋದರು. ಮೇಲೆ ಹೋಗಿ ಕತೆ ಎಲ್ಲ ಹೇಳಿದರು. ಅವರು ಕತೆ ಹೇಳುವಾಗಲೇ ನನಗೆ, ನಾನೊಂದು 12-13 ವರ್ಷದ ಹಿಂದೆ ಹೋದೆ ನಾನು. ಅದು ನನಗೆ ಭಾಳ ಆಶ್ಚರ್ಯ ಕೊಟ್ಟದ್ದು. ನಾನು ನೋಡಿದಂಥ ದೃಶ್ಯ, ನಾನು ಕೇಳಿದಂಥ ಮಾತುಗಳು, ನಾವು ಆಟ ಆಡಿದಂಥ ವಿಷಯಗಳು, ನಾವು ನೋಡಿದಂಥ ಲೊಕೇಶನ್ ಇರ್ಬೋದು, ಅದೆಲ್ಲ ನೆನಪು ಅಂತ. ಆದರೆ ಹೇಳಲಿಕ್ಕೆ ಹೋಗಿಲ್ಲ. ಹೇಗುಂಟು ಕೇಳಿದರು, ಒಳ್ಳೇದುಂಟು ಅಂತ ಹೇಳಿದೆ. ಮರುದಿವಸ ಬೆಳಕು ಬಂತು. ಪ್ರಕಾಶ್ ತೂಮಿನಾಡು ಅವರು ಬಂದರು. ಕತೆ ನಿಮಗೆ ಹೇಳಿದಾರಲ್ವ? ಹೌದು ಸರ್ ಹೇಳಿದೆ. ಹಾಗಾದರೆ ಅದರದ್ದು 3-4 ಪೀಸ್ ನನಗೆ ಟ್ರಯಲ್ ಮಾಡಿದರು, ವರ್ಕ್ಶಾಪ್ ಮಾಡಿದರು ಒಂದು 2-3 ದಿವಸ. ಅದಾದಮೇಲೆ ಇನ್ನೊಂದು ಹೇಳಿದರು, ಕಟ್ಟಿಂಗ್ ಮತ್ತು ಗಡ್ಡ ಮಾಡಬಾರ್ದು ಹೇಳಿದರು. ಹಾಗಾದರೆ ಇದರಲ್ಲಿ ಏನೋ ಉಂಟು ಅಂತ ಗೊತ್ತಾಯ್ತು ನನಗೆ. ಆಯ್ತು ಸರ್ ಅಂತೇಳಿ 2 ವರ್ಷ ತನ್ನ ಲೈಫಿನಲ್ಲೇ ನಾನು ಗಡ್ಡ ಕಟ್ಟಿಂಗ್ ಬಿಟ್ಟದ್ದೇ ಅದು ಫಸ್ಟ್. ನನಗೆ ಬಿಟ್ಟು ಗೊತ್ತಿಲ್ಲ, ನಾನು ಬಿಟ್ಟದ್ದು ಇಲ್ಲ, ದಿವಸ ಶೋ ಮಾಡೋರು ನಾನು. ಅದಾದಮೇಲೆ ಕಾಲ್ ಬಂತು ನನಗೆ, ಡಿಸೆಂಬರ್ ಕರೆಕ್ಟ್ 1 ತಾರೀಕಿಗೆ ನೀವು ನಾಳೆ ಬರಬೇಕು ಅಂತ. ಆಯಿತು. ಒಳ್ಳೆ ರೂಮ್ ಕೊಟ್ಟರು, ಸಖತ್ತು ಊಟ ಮಾಡಿತು. ಊಟ ಅಂದರೆ ಮೃಷ್ಟಾನ್ನ ಭೋಜನ ಊಟ ಕೊಟ್ಟರು, ಒಳ್ಳೆ ಲಾಡ್ಜಲ್ಗೆಲ್ಲ ಕೊಟ್ಟು. ಬೆಳಿಗ್ಗೆ ಗಾಡಿ ಬಂತು. 4:15 ಗಂಟೆ ಕೂತ್ಕೊಳ್ಳೋದು ಹೋಯ್ತಪ್ಪ. ಹೋಗುವಾಗ ಲೊಕೇಶನ್ ನೋಡುವುದು ಅಂತ, ನಾನು ಏನು ಸ್ಕ್ರಿಪ್ಟ್ ಓದುವಾಗ ಕಲ್ಪನೆಯನ್ನು ನಾನು ಇಟ್ಟಿದ್ನೋ, ಅಥವಾ ಆ ಕಾಂತಾರ ಎಂಬ ಟೈಟಲ್ಗೆ, ಅಲ್ಲಿರುವ ಲೊಕೇಶನ್ಗೆ, ಅಲ್ಲಿರುವ ಪಾತ್ರಕ್ಕೆ, ಅಲ್ಲಿರುವ ಡೈಲಾಗ್ಗೆ ಒಂದಕ್ಕೊಂದಷ್ಟು ಹೊಂದಾಣಿಕೆ ಇತ್ತು. ಆ ಸೆಟ್ಟಿನಲ್ಲಿ 200-300 ಜನ. ಜಾತ್ರೆ. ನಾನು ಮನೆ ಮರ್ತು ಬಿಟ್ಟು ಆಗಿದೆ. ನಮ್ಮ ಎಲ್ಲ ಕಷ್ಟವನ್ನೆಲ್ಲ ಮರ್ತು ಬಿಟ್ಟು ನಾವು ಅಲ್ಲೇ ಹೋಗಿ ಆದಮೇಲೆ ಡ್ರೆಸ್ ಹಾಕಿದರು. ಡ್ರೆಸ್ ಹಾಕಿ ಸೇಮ್ ನಾನು 40 ಇದ್ದವನು 80ಕ್ಕೆ ಕೂಡಲೇ ಪ್ರಮೋಷನ್. ಫಸ್ಟ್ ಶಾಟ್ ಸಿಕ್ಕಿದ್ದೇ ರಿಷಬ್ ಸಾರ್ ಮೇಲೆ. ಮಾತು ಸ್ತಬ್ಧ. ಅಂಥ ಮೇರು ನಟನ ಎದುರಿನಲ್ಲಿ ಬಂದು ನಿಂತಾಗ ಮಾತೇ ಬರಲಿಲ್ಲ. ಆದರೆ ನಾನು ತುಂಬ ನೋಡಿದ್ದೇನೆ, ಆದರೆ ಇಂಥ ಒಂದು ಮನುಷ್ಯನ ನಾನು ನೋಡಲಿಲ್ಲ. ಅವ್ರಿಗೆ ಗೊತ್ತಾಯ್ತು ನಾನು ಕಕ್ಕಾಬಿಕ್ಕಿ ಆದೆ ಅಂತ. ಎಂತ ದರ್ಶನ ಮಾಡಿಯಲ್ಲ, ಸೂಪರ್ ಮಾಡಿ ಟೀ ಕುಡ್ತೀರಾ, ಬೇಡ ಹಾಕ್ತೀರಾ, ಅಲ್ಲ ಹಾಕೋದು ಹಾಕಿ ನೋಡಿ, ಬೇಡ ಬಿಡಿ ಅವ್ರಿಗೆ. ಸರ್ ಬೇಡ ಮಾಡಿಲ್ಲ, ಹುಡಿ ಆರಿಸಿಬಿಡಿ ಮಾಡಿ ಹೇಳಿದರು. ಅಲ್ಲಿಗೆ ರಿಲ್ಯಾಕ್ಸ್ ಆಯ್ತು ನೋಡಿ. ಮತ್ತೆ ತಗೊಳ್ಳಿ ಡೈಲಾಗ್ ಮತ್ತು ಏನೋ. ಅಂದರೆ ಈ ಪಾತ್ರವನ್ನು ನನಗೆ, ನಾನು ಇವತ್ತಿಗೆ ಹೇಳ್ತೇನೆ, ಈ ಪಾತ್ರ ನಾನು ಮಾಡಿದಂತೂ ಖಂಡಿತ ಅಲ್ಲ. ಇದು ರಿಷಬ್ ಸರ್ ನನ್ನೊಳಗೆ ಪರಕಾಯ ಪ್ರವೇಶ ಆಗಿ ಆ ಪಾತ್ರವನ್ನು ಕಾಂತಾರಕ್ಕೆ ಹೇಗೆ ಬೇಕು ಹಾಗೆ ಅವರು ಅದನ್ನು ನಿರ್ಮಿಸಿಕೊಂಡಿದ್ದಾರೆ. ಅದನ್ನು ಮಾತ್ರ ನಾನು ಖಂಡಿತ ಹೇಳ್ತೇನೆ. ನಾನು ಇಲ್ಲಾಂತಾರೆ
ಅಂಥ ಮೇರು ನಟ ಇರುವಂತಹ ಆ ಸಟ್ಟಿನಲ್ಲಿ ಕಿಶೋರ್ ಸಾರ್ ಇರ್ಬೋದು, ಅಚ್ಯುತ್ ಕುಮಾರ್ ಇರ್ಬೋದು, ಪ್ರಮೋದ್ ಸಾರ್ ಇರ್ಬೋದು, ಬೇಡ ನನ್ನ ಮಗಳು ಸಪ್ತಮಿ ಗೌಡ ಇರ್ಬೋದು, ರಿಷಬ್ ಸಾರ್ ಬಗ್ಗೆ ಮಾತೇ ಇಲ್ಲ. ಅದು ಪೂರ್ಣ, ಅದು ಪೂರ್ಣ ಅಂತ ಪೂರ್ಣವೇ, ಅದು ಹುಣ್ಣಿಮೆ ಅದು. ಅಂಥ ಮೇರು ನಟರ ಎದುರಿನಲ್ಲಿ ನಮಗೊಂದು ಪಾತ್ರ ಅವರು ನಮ್ಮನ್ನು ನಂಬಿಕೊಂಡು ಕೊಟ್ಟಿದ್ದಾರಂದರೆ ಇದು ನಿಜವಾಗಿ ಮೆಚ್ಚುವಂಥ ವಿಷಯ. ಮತ್ತೊಂದು ಅವರ ಶ್ರದ್ಧೆ, ಅವ್ರು ಮಾಡುವಂಥ ಕೆಲಸ, ಅವ್ರ ಕೆಲಸವೇ ದೇವರು ಅಂತ ನಂಬಿಕೊಂಡು 24 ಗಂಟೆಯೂ ದುಡಿದಿದ್ದಾರೆ ಅವರು. ನನ್ನ ಪ್ರಕಾರದಲ್ಲಿ ಇವತ್ತಿಗೂ ಮಲಗಿದ್ದು ನನಗೆ ಗೊತ್ತಿಲ್ಲ. ಮೊನ್ನೆ ಕುಂದಾಪುರದಲ್ಲಿ ಕೇಳಿದೆ ಅವ್ರ ಸರ್ ನಿದ್ದೆ ಮಾಡಿದರೆ ಸರ್ ಕೇಳಿದೆ. ಇಲ್ಲ ಈಗೆಲ್ಲ ಪ್ರಮೋಷನ್ಗೆಲ್ಲ ಹೋಗ್ಲಿಕ್ಕೆ ಉಂಟು, ಇಲ್ಲ ಹೇಳಿದ್ರು. ನಾನು ಹೇಳಿದಲ್ವ ಅವರು ಆಗಲಿಲ್ಲ ಇವತ್ತಿಗೂ ಸರ್. ಆದರೆ ನಿಜವಾಗಿ ಬೆಚ್ಚುವಂಥದ್ದು ಕೃಷ್ಣ ಅದನ್ನೇ ಹೇಳಿದ್ದು, ನೀ ಮಾಡುವ ಕರ್ಮವನ್ನು ನೀನು ಸರಿಯಾಗಿ ಮಾಡು, ಫಲಾಫಲಕ್ಕೆ ನಾನಿದ್ದೇನಂತ. ಅದೀಗ ಫಲಾಫಲ ಗೊತ್ತಾಯ್ತಲ್ವ, ಎಲ್ರಿಗೂ ಗೊತ್ತಿದ್ದ ವಿಷಯ. ಅಖಂಡ ಭಾರತ ದೇಶವೇ ಕಾಂತಾರವನ್ನು, ಈ ಪರಶುರಾಮ ಸೃಷ್ಟಿಯ ಕರಾವಳಿಯ ಈ ಮಣ್ಣಿನ ಈ ವಾಸನೆಯ ಪಂಚವರ್ಣದ ಈ ಮಣ್ಣಿನಲ್ಲಿ ಆ ದೈವಗಳ ಅದು ಗುಳಿಗೆ ಇರ್ಬೋದು, ಪಂಜುರ್ಲಿರ್ಬೋದು, ಪೂರ್ಣಕಾರಕವಾಗಿ ಅವರ ಬೆನ್ನ ಹಿಂದೆ ನಿಂತು ಕೊನೆಯ 20 ನಿಮಿಷದಲ್ಲಿ ಅವರೇ ಪ್ರವೇಶ ಆಗಿ ಅದನ್ನು ಅದ್ಭುತವಾಗಿ ಎಲ್ಲಿಯೂ ಚ್ಯುತಿ ಬಾರದ ರೀತಿಯಲ್ಲಿ ರಿಷಬ್ ಸರನ್ನು ತುಂಬ ಹತ್ತಿರದಲ್ಲಿ ನಾನು 2.5 ತಿಂಗಳು ನೋಡಿದ್ದೇನೆ ನಾನು. ಆ ಕೊನೆಯ ದಿವಸದಲ್ಲಿ 6 ಗಂಟೆಗೆ ಬಣ್ಣ ಹಾಕಿದವರು ಬೆಳಗ್ಗೆ 7 ಗಂಟೆ ತನಕ ಖಾಲಿ ಸಿಂಹಾಳದ ನೀರನ್ನು ಕುಡಿದು ಅವರು ಪಾತ್ರ ಮಾಡಿದ್ರು. ಇದು ನಾನು ಹತ್ತಿರದಲ್ಲಿದ್ದದ್ದು. ನಾನು ತಬುರ ನನಗೆ 5 ಮಕ್ಕಳು, ಒಂದಕ್ಕೊಂದು ಸಂಬಂಧವೇ ಇಲ್ಲ, ಬೇರೆ ಬೇರೆ ರೂಪ. ನೋಡಿ 5 ಹೆಣ್ಮಕ್ಳಾಯ್ತಾ, ಒಂದು ಗಂಡ ಆಗಬೇಕಂತ ಆಸೆ ಇತ್ತು, ಅದು ಹೋಯ್ತು 5 ಹೆಣ್ಣಾಯಿತು. ನೋಡಿ ಫಸ್ಟ್ ಇದು ಶೀಲ, ಅದು ಎಂತ ಅದು ಹೇಳಲಿಕ್ಕಿಲ್ಲ, ಅದು ಅಮಾವಾಸ್ಯೆಗೆ ಹುಟ್ಟಿದಾಗ ಉಂಟು. ಅದು ನೀವು ನೋಡಿದ್ರಲ್ಲ, ಇದು ಬಿದ್ದುಕೊಂಡು ಹಲ್ಲೆಲ್ಲ ಹೊರಗೆ ಬಂದು ಅದು ಅಮಾವಾಸ್ಯೆಗೆ ಹುಟ್ಟಿದ್ದು. 2ನೇದು ಹುಣ್ಣಿಮೆಗೆ ಹುಟ್ಟಿದ್ದು. ನೋಡಿ ಚಂದ ಉಂಟು, ನೋಡಿ ಎಲ್ಲಿಯೂ ನ್ಯೂನತೆ ಇಲ್ಲ. ಮತ್ತೆ 3 ಉಂಟಲ್ವ, ಅದಕ್ಕೆ ಹೆಸರು ನನಗೆ ಇವತ್ತಿಗೂ ಗೊತ್ತಿಲ್ಲ, ಅದು ಚೀಲವ ಗೋಣ್ ಚೀಲವ ಅಂತದ್ದು ಗೊತ್ತು. 2 ಹೆಸರು ನನಗೆ ನೆನಪುಂಟು. ಈ ಥರದಲ್ಲಿ ನನಗೆ 5 ಹೆಣ್ಮಕ್ಳು ಒಟ್ಟು ದುಡಿತಾ ಉಂಟು. ಸುಂದರವಾದಂಥ ಒಂದು ತಾಣ. ಕಿಶೋರ್ ಸರ್ ಅದ್ಭುತವಾದಂಥ ಒಬ್ಬ ನಟ, ಹೌದು, ಅದ್ಭುತವಾದಂಥ ಒಬ್ಬ ಗುಣ. ನಾನು ನಾನು ಕಂಡಂಥ ಒಂದು ವ್ಯಕ್ತಿಯವರು. ನಮ್ಮೊಟ್ಟಿಗೆ ಅವರು ಅಷ್ಟು ಕಾಮಿಡಿ ಮಾಡಿಕೊಂಡು ಮಾತಾಡಿಕೊಂಡು ಇದ್ದವರು. ಸಾರಂತ ಶೂಟು ಕರೆದ ತಕ್ಷಣ ಆ ಪಾತ್ರಕ್ಕೆ ಪರಕಾಯ ಪ್ರವೇಶ ಆಗಿ ಅವರ ಮುಖಚರ್ಯವೇ ಚೇಂಜ್ ಆಗ್ತಾಯಿತ್ತು. ಹಾಗಿದ್ದರೆ ಅವರ ಹಿಂದಿನ ಕಷ್ಟಪಟ್ಟಿರುವಂಥ ಅಷ್ಟು ವರ್ಷಗಳ ಕಾಲದಲ್ಲಿ ಎಷ್ಟು ಇರ್ಬೋದು ಆ ಜಾಗಕ್ಕೆ ಬರಬೇಕಾದ್ರೆ ತುಂಬ ಮೆಚ್ಚುವಂಥ. ಅಚ್ಯುತ್ ಸರ್ ಬಿಡಿ, ಅದು ಅದ್ಭುತ ಕಲಾವಿದರು. ಪ್ರಮೋದ್ ಸರ್ ಆಗಿ ಆ ನಗನಗ್ತ ಬಂದಾಯಿತು, ಆ ರೋಲಿಗೆ ಜೀವ ಕೊಟ್ಟಾಯಿತು. ಇದು ತುಂಬ ಖುಷಿಯಾಗುವಂಥ ವಿಷಯ. ಮತ್ತು ಎಲ್ಲರೂ ಹೇಳಿರ್ಬೋದು ಬಹುಶಃ, ಅಲ್ಲಿ ಪಕ್ಕ ಮನುಷ್ಯ ಆದವನು 6 ಗಂಟೆ ಆದವನು ಆ ತಾಣದಲ್ಲಿ ನಿಲ್ಲಕ್ಕಿಲ್ಲ, ಆ ಸಟ್ಟಿನಲ್ಲಿ. ಹಗಲಿಗೆ ಸಮೇತ ನಮಗೆ ಶೂಟ್ ಇಲ್ಲದಾಗ ನಾವು ಹೀಗೆ ಕೂತ್ಕೊಂಡ್ರೆ ಒಬ್ಬೊಬ್ಬರಲ್ಲ, ಇವರು ಇಬ್ಬರಿಬ್ಬರು ಕಾಲಡಿಯಲ್ಲಿ. ಅದು ಒಬ್ಬರಿಗೂ ಮಾತ್ರ, ಯಾಕೆಂದರೆ ಅವನದ್ದೇ ಭೂಮಿ ಅಲ್ವ, ನಾಗಂದೇ ಭೂಮಿ ಅಲ್ಲ, ಅಧಿಪತಿ ಅವನೇ ಅಲ್ವ, ಒಬ್ಬರಿಗೂ ತೊಂದರೆ ಆಗಲಿಲ್ಲ. ಕತ್ಲೆ ಆದರೆ ಚಿರತೆ ಬೇಕಾ ನಿಮಗೆ? ಸ್ವರಾಜ್ ಜಟ್ರ ಅದಕ್ಕೆ ಕೇಳಿ. ಅವರು ನಾಟಕ ಮುಗಿಸಿ 2 ಗಂಟೆ ರಾತ್ರಿ ಬರುವಾಗ ಯಜಮಾನವೇ ರಸ್ತೆಯಲ್ಲಿತ್ತು, ಹುಲಿ. ಅವ್ರು ಹೇಳಿದ್ರಲ್ವ, ನಾನು ಆಸೆ ಬಿಟ್ಟಿದ್ದೇನಂತ. ಇದು ಎಲ್ಲದಕ್ಕೂ ಕಾರಣ ಆ ದೈವಗಳು. ನಮ್ಗೆ ಈಗೆಲ್ಲ ಗೋಚರಿಸ್ತಾ ಉಂಟು. ನಮ್ಮ ಪರಶುರಾಮ ಸೃಷ್ಟಿಯಲ್ಲಿ ಕರಾವಳಿ ಇರುವಂಥ ನಮಗೆಲ್ಲ ಈಗ ಪೂರ್ಣ ಗೊತ್ತಾದ್ದು ಈಗ ಕಾಂತಾರ ರಿಲೀಸ್ ಆದಮೇಲೆ. ದೈವಗಳು ಏನು, ದೈವಗಳ ನುಡಿ ಏನು, ದೈವಗಳ ನಡೆ ಏನು ಎಲ್ಲ ಈಗ ಗೊತ್ತಾಗ್ತಾ ಉಂಟು. ಇಲ್ಲಂತ ಅದು ರಿಷಬ್ ಸರ್ ಒಂದು ಆ ಪಾತ್ರವನ್ನು ಮಾಡಿದರಂತ ಯಾರು ನಂಬ್ತಾರ? ಸಾಧ್ಯವಿಲ್ಲ. ನಭೂತೋ ನಾ ಭವಿಷ್ಯತಿ. ಈಗ ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಹೇಳ್ತಾರೆ, ಅವ್ರು ಹೇಳಿದರೆ ನನಗೆ ಗೊತ್ತಿಲ್ಲ ಅಂತ. ಹಾಗಿದ್ರೆ ಇದೇನು? ಇದು ಕಾಲವೇ ಉತ್ತರ ಕೊಟ್ಟದ್ದು. ನಾವು ಹೇಗಿರಬೇಕು ನಾನು ಅನುಭವಿಸಿದ್ದೇನೆ. ನನಗೆ 52 ವರ್ಷ ನಡೀತಾ ಉಂಟು. ನಾನೆಲ್ಲ ನೋಡಿದ್ದೆ, ಎಲ್ಲ ಕಷ್ಟಗಳನ್ನು ನೋಡಿ 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 ನನಗೆ ಇಲ್ಲಿದ್ದೇನೆ. ನಾವು ಹೇಗಿರಬೇಕು, ನಾವು ಯಾವ ಸಂಸ್ಕಾರದಲ್ಲಿರಬೇಕು ನೋಡಿ. ಸಣ್ಣ ವಿಷಯ ನೋಡಿ, ಈಗ ನನ್ನ ಮಗಳೇ ತಗೊಳ್ಳಿ, ಈಗ ಯಾರು ಇರೋದು ಬೇಡ. ಒಂದು ಹುಡುಗಿಯಾಗಿ ಬೊಟ್ಟು ಇಡು, ಮೂಗುತಿ ಹಾಕೋ, ಕಿವಿಗೆ ಹಾಕೋ, ಕಾಲುಂಗರ ಹಾಕೋ ಅಂತ ಹೇಳಿದರೆ ಮುಖ ಸಣ್ಣದಾಗ್ತದೆ. ಆ ರಿಷಬ್ ಸರ್ ಎಷ್ಟು ಸೂಕ್ಷ್ಮ ಇದ್ದಾರೆ ನೋಡಿ. ಒಂದು ಮೂಗುತಿ ಅಲ್ಲ, 2 ಮೂಗಿಗೆ 2 ಮೂಗುತಿಯನ್ನು ಚುಚ್ಚಿದ್ದಾರೆ ಅವರು.
ಆ ಲಕ್ಷಣ ಅದು ಹುಡುಗಿಗೆ ಬೇಕು. ಅದಕ್ಕೆ ಅವಳಿಗೆ ಮಹಾಲಕ್ಷ್ಮಿ ಅಂತ ಹೆಸರು. ಒಂದು ಹುಡುಗಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ಅತೀ ಉಚ್ಚಮಟ್ಟವಾದಂಥ ಸ್ಥಾನ ಕೊಟ್ಟಿದ್ದಾರೆ. ಅದು ಆ ಲಕ್ಷಣಕ್ಕೋಸ್ಕರವೇ. ಇದನ್ನೆಲ್ಲ ನಾವು ಬಿಟ್ಟುಕೊಂಡು ನಾವೀಗ ಪಾರಂಪರ್ಯವಾಗಿ ಈಗಿನ ಕಾಲಘಟ್ಟದಲ್ಲಿ ನಾವು ನಡೀತಾ ಉಂಟು. ಮತ್ತು ಇಲ್ಲಿ ಇನ್ನೊಂದು ವಿಷಯ ಹೇಳೋದಾದರೆ, ಮಾನವ ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ಕೊನೆ ತನಕ ಅಂತೆ. ಇದು ರಿಷಬ್ ಸಾರಿಗೆ ದೇವರೇ ಕೊಟ್ಟದ್ದು. ಇದು ಕೊನೆಯವರೆಗೆ, ಇದು ಇವತ್ತಿಗಲ್ಲ, ಇನ್ನೂ 50 ವರ್ಷಗಳ ಕಾಲ ಈ ಫಿಲ್ಮನ್ನು ಆಗ್ತಾಯಿದ್ರೆ ನೋಡ್ಬೋದು. ಇದು ಯಾಕೆ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು. ಆ ಪಾತ್ರವು ನಾವು ನೋಡಿದಾಗೆ. ನಾನು ಕೆಲವರು ಹೇಳಿದರು, ಈ ರೇಂಚಿನ ಮಾರ್ರೆ ನೀವೆಂತ ಬರೀ ಮಾಮೂಲು ಮಾತಾಡಿದೆ, ಖುಷಿಯಾಗಿದೆ, ಮನೇಲಿ ಮಾತಾಡಿ ಹೇಳಿದರು. ಅದು ಎಲ್ಲದಕ್ಕೂ ಕಾರಣ ರಿಷಬ್ ಸರ್. ಸುಮ್ಮನೆ ನಾವು ಹೇಳಬಾರ್ದು. ಅವರೊಂದು ಗುರು ಹೌದು, ಅವರು ಒಳ್ಳೆಯ ಹೃದಯವಂತ ಮನುಷ್ಯತ್ವ ಇರುವಂಥ ಮನುಷ್ಯರು ಹೌದು. ಅವರು ಇಲ್ಲಂತಾರೆ ಗ್ರಾಮೀಣ ಪ್ರದೇಶದಲ್ಲಿ ನಾವಿರುವಂಥ ಸಣ್ಣ ಪುಟ್ಟ ರಂಗವೇದಿಕೆ ಕಲಾವಿದರನ್ನು ಅವರು ಕರೆಸಿ ಅಂಥ ಹೊಂಬಾಳೆ ಅಂತ ಒಂದು ಬ್ಯಾನರ್ ಅಡಿಯಲ್ಲಿ ನಮ್ಮನ್ನು ನಂಬಿಕೊಂಡು ಅಂಥ ಪಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರೊಳಗೆ ಯಾರೋ ಒಬ್ಬರು ಇದ್ದಾರೆ. ನಾವು ನಂಬಿದ ದೈವವ, ಅವ್ರು ನಂಬಿದ ದೈವವ, ಅವರ ಗುರುಗಳ ಏನೋ ಒಂದು ಇದ್ದೇ ನಮ್ಮನ್ನು ಕರೆದದ್ದು, ಇಲ್ಲದೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ ಅವರು ಇಂಥ ಸಿನಿಮಾವನ್ನು ಇನ್ನು 100 ಮಾಡುವ ಹಾಗೆ ಅವರಿಗೆ ಶಕ್ತಿ ಕೊಡಲಿ, ಅವರಿಗೆ ಯುಕ್ತಿ ಕೊಡಲಿ, ಅವರಿಗೆ ಸರಸ್ವತಿ ನಾಲಿಗೆಯಲ್ಲಿ ನಿಂತು ನಡೆಸಲಿ, ನಾನು ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಕಲಾ ಜೀವನದ ಇಷ್ಟು ವರ್ಷದ ಜರ್ನಿಯಲ್ಲಿ ಈ ಒಂದು ಯಶಸ್ಸು ಬಹಳ ದೊಡ್ಡದು. ಆ ಒಂದು ಯಶಸ್ಸನ್ನು ಯಾವ ರೀತಿ ಸಮದೂಗಿಸಿಕೊಂಡು ಹೋಗ್ತಾ ಇದ್ದೀರಿ? ಯಾವ ಥರ ಜನರ ಪ್ರತಿಕ್ರಿಯೆ ಬರ್ತಾ ಇದೆ ನಿಮ್ಮ ಕಾಂತಾರದ ಪಾತ್ರಕ್ಕೆ? ನಾನೀಗ ಬರುವಾಗ ನಿಮ್ಮ ಹತ್ರ ಹೇಳಿದೆ, ನಾನು ಇಷ್ಟು ವರ್ಷದಲ್ಲಿ ನಂಗೆ ಆ ಥರ ಫೋನ್ ಇಟ್ಟು ಗೊತ್ತಿಲ್ಲ. ಕಿವಿಗೆ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ ನನಗೆ. ನಾನು ತೋರಿಸಿದೆ ಅವರಿಗೆ, ಸಂತೋಷ್ ಕೆನಡಾ ಅಂತ. ನಾನು ಸತ್ಯ ಹೇಳಬೇಕಾದ್ರೆ ಅವರನ್ನು ಕ್ಲೋಸು. ಅದು ನನಗೆ ಇವತ್ತಿಗೂ ಯೋಚನೆ ಮಾಡ್ತಾಯಿದ್ದೆ. ನಾವು ಯಾರು ಅಂತ ದಿವಸ ಮಾತಾಡ್ತಿದ್ದೆ. ಕೆನಡಾದಿಂದ ಫೋನ್ ಬಂದಿದೆ, ದುಬೈಯಿಂದ ಫೋನ್ ಬಂದಿದೆ, ಪೂನಾದಿಂದ ಬಂದಿದೆ, ಮುಂಬೈಯಿಂದ ಬಂದಿದೆ. ಬೇಡ, ನಿಮ್ಮ ಹತ್ರ ಗೊತ್ತಿಲ್ಲದ ಒಂದು ವಿಷಯ ಹೇಳ್ತೇನೆ ಕೇಳಿ. ನನಗೆ ಯಾರು ಅಂತಲೇ ಗೊತ್ತಿಲ್ಲ, 100-200 ಫೋನ್ ಬಂದಿದೆ. ನಾನು ಎಲ್ಲರ ಹತ್ರವೂ ಮಾತಾಡಿದ್ದೇನೆ. ಈಗ ಬರುವಾಗ ಊಟ ಸಮೇತ ಮಾಡಲಿಲ್ಲ. ನನಗೆ ಇವರು ಬೊಂಡ ಕೊಟ್ಟರು. ಮಾತಾಡಿದರೆ ಬೇಜಾರಾಗ್ತದೆ ಅವ್ರಿಗೆ. ಅವ್ರ ವಿಶ್ವಾಸದಲ್ಲಿ ನಂಬಿಕೆ ನಮಗೆ ಕಾಲ್ ಮಾಡಿರ್ತಾರೆ. ಹಾಗಿದ್ದರೆ ನಾವು ಮಾತಾಡಲೇಬೇಕು. ಈ ಕಾಂತಾರವನ್ನು ನಾವು ಅನುಭವಿಸಿದ್ದೇವೆ. ಇದು ನೋಡಿದವರು ಮರೀಲಿಕ್ಕೆ ಸಾಧ್ಯವಿಲ್ಲ. ಹೊಂಬಳೆಯವರು ಏನು ಮಾಡಿದ್ದಾರೆ ಹೇಳಿದರೆ, ನಮಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ, ಊಟ ಆಗಿ ನಿದ್ದೆ ಮಾಡಲಿಕ್ಕೆ ಒಳ್ಳೆ ಹೋಟ್ಲು ಕೊಟ್ಟಿದ್ದಾರೆ. ರಿಷಬ್ ಸರ್ ಏನು ಕೊಟ್ಟಿದ್ದಾರೆ ಹೇಳಿ, ನಮ್ಮ ಇಡೀ ಲೈಫಿಗೆ ಇನ್ನು BP ಶುಗರ್ ಬರಲಿಕ್ಕಿಲ್ಲ. ಅದು ಖಂಡಿತ. BP ಶುಗರ್ ಮುಂಚೆ ಇಲ್ಲ, ಇನ್ನು ಬರಲಿಕ್ಕಿಲ್ಲ. ದಿವಸ ನೆಗಡುದೆ ಅಲ್ಲಿ ಆದ ಅವಸ್ಥೆ, ಆ ಗಡ್ಡ ಬಿಟ್ಟ ದಿವಸಗಳು, ಆ ಹಾಕಿದ ಅಂಗಿ ಲುಂಗಿಗಳು, ಅದನ್ನು ನಡೀಲಿಕ್ಕೆ ಸಾಧ್ಯವಿಲ್ಲ. ಒಂದು 10-12 ದಿವಸ ಡೇ ನೈಟ್ ಶೂಟು. ನಾವೆಲ್ಲ ಸೋತು ಹೋಗಿದ್ದೇವೆ. ರಿಷಬ್ ಸರ್ ಬೆಳಿಗ್ಗೆ 6 ಗಂಟೆಯಿಂದ ಎಷ್ಟೇ ಬೆಳಿಗ್ಗೆ ಆಗಲಿ ಅದೇ ಮೂಡ್ನಲ್ಲಿ ಆ ಸಿನಿಮಾಟೋಗ್ರಾಫರ್ ಸೇಮ್ ಇಬ್ಬರು ಸಹ. ಅದರಲ್ಲಿ ರಾಜ್ಯ ಇಲ್ಲ. ಅವರಿಗೆ ಒಂದು ಶಾಟ್ ಬೇಕು ಅಂತಾದರೆ ಅದು ಬೆಳಿಗ್ಗೆ ಆಗಲಿ, ಅದು 24 ಗಂಟೆ ಆಗಲಿ, ಮಧ್ಯರಾತ್ರಿ ಬೇಕಾದ್ರೆ ಆಗಲಿ, ಅದು ಆಗಬೇಕಾದ್ರೆ ಆಗಲೇಬೇಕು. ಯಾರಿಗೂ ಉಪದ್ರ ಇಲ್ಲ ಅವರಿಂದ. ಏನು ವರ್ಕ್ ಮಾಡಿದ್ದಾರೆ ಅದನ್ನು ನೋಡಬೇಕು. ನಾವು ಹೇಳಿದರೆ ಯಾರು ನಂಬಲಿಕ್ಕಿಲ್ಲ. ಅದು ಅವರೊಟ್ಟಿಗಿದ್ದಂಥ ಟೆಕ್ನಿಷಿಯನ್ ಆಗ್ಬೋದು, ಸಟ್ ಬಾಯ್ಸ್ಗಳಾಗ್ಬೋದು, ಅದ್ಭುತ. ಅದು ಮರಲಿಕ್ಕೆ ಸಾಧ್ಯವಿಲ್ಲ. 1 ವರ್ಷದಲ್ಲಿ ಕಾಂತಾರ ಇಷ್ಟು ದೊಡ್ಡ ಒಂದು ಫಿಲ್ಮನ್ನು ತೆಗೆದು ಅವ್ರು ಹೊರಗೆ ಬಿಟ್ಟಿದ್ದಾರೆ ಅಂತ ಹೇಳಿದರೆ, ಅವರಿಗೆ ತುಂಬ ಅವರ ಹಿಂದೆ ನಿಂತು ಏನೋ ಶಕ್ತಿ ಅವರಿಗೆ ಕೆಲಸ ಮಾಡಿದೆ. ಸೊ ನೀವು ಸಿನಿಮಾ ನೋಡಿದ್ರೆ ದೊಡ್ಡ ಪರದೆಯಲ್ಲಿ ತಮ್ಮನ್ನು ನೋಡಿದಾಗ, ಹಾಗೆ ಕಾಂತಾರ ಸಿನಿಮಾ ನೋಡಿದಾಗ ಆದ ಅನುಭವವನ್ನು ಹೇಳಿ ಸರ್. ಒಂದು 25 ಕೋಟಿ ಲಾಟ್ರಿ ಇದ್ದಾಗೆ. ಒಂದು ಏನು 10 ಪೈಸೆ ಇಲ್ಲದವ್ರಿಗೆ 25 ಕೋಟಿ ರೂಪಾಯಿ ಕೊಟ್ಟರೆ ಏನಾಗ್ತದೆ? ಅವನಿಗೆ ಮಾತೇ ಬರೋದಿಲ್ಲ. ನನಗೆ ಅದೇ ಎಲ್ಲೋ ಗ್ರಾಮೀಣ ಪ್ರದೇಶ ಇದ್ದವರು ನಮ್ಮನ್ನು ಕರ್ಕೊಂಡು ಬಂದು ಅವ್ರು ನಮ್ಮ ಹತ್ರ ಮಾಡಿಸಿ ಜಗತ್ತಾದ್ಯಂತ ನಮಗೆ ಹೋಗಲಿಕ್ಕಿಲ್ಲ. ನಮಗೆ ಹೋಗೋ ಯೋಗ ಉಂಟು ಎಲ್ಲೋ ಗೊತ್ತಿಲ್ಲ. ಅಮೇರಿಕಾದಲ್ಲೆಲ್ಲ 8 ಶೋ ಅಂತೆ. ಕೆನಡಾದಲ್ಲಿ ಬೊಬ್ಬೆ ಇಡ್ತಿದ್ದಾರೆ. ಸಸ್ಯಣ್ಣ ಟಿಕೆಟ್ ಇಜ್ಜಿ ಮಾರ್ರೆ 2ಕ್ಕೆ ಏನು ಎಂದು ಗೊತ್ತು ಜಿ, ಟಿಕೆಟಿಗೆ ಬೊಬ್ಬೆ ಆಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇದು ನಮ್ಮದಲ್ಲದು. ಇದು ನಾವು ಏನು ಮಣ್ಣಲ್ಲಿ ಬೆಳೆದಿದ್ದೇವೆ, ಈ ಮಣ್ಣಲ್ಲಿ ಏನು ದೈವಗಳುಂಟು ಅಥವಾ ಯಾವ ಶಕ್ತಿಗಳುಂಟು, ಅವರೇ ರಿಷಬ್ ಸಾರ ತಲೆಯಲ್ಲಿ ಕೂತು ಬರೆಸಿದ್ದು. ನಾನು ಯಾರು ಅಂತ ತೋರಿಸು ಜಗತ್ತಿಗೆ, ಯಾರಿಗೆ ನಂಬಿಕೆ ಇಲ್ಲಲ್ವ, ನಾನು ಯಾರು ಅಂತ ನೋಡಲಿಕ್ಕೆ ಹೇಳು, ಅವ್ರಿಗೆ ಗೊತ್ತಾಗಬೇಕಲ್ವ ಅಂತೇಳಿ ಮಾಡಿಸಿದ್ದು. ಇಲ್ಲಾಂದರೆ ಅದ್ಭುತ ಇದು.
ಅಂಥ ಒಂದು ಪ್ಲೇಸಿನಲ್ಲಿ, ಅಂಥ ಲೊಕೇಶನಲ್ಲಿ ಅಂಥ ಪಾತ್ರ ಇಟ್ಟುಕೊಂಡು ಅದು ಸರಳವಾಗಿ ನಾವೇನು ಮಾತಾಡ್ತೇವೆ ಎಲ್ರಿಗೂ, ಯಾವ ಹಳ್ಳಿಯವನಿಗೆ ಅರ್ಥ ಆಗಬೇಕು, ಯಾವ ಎಜುಕೇಟೆಡ್ ಅವನಿಗೆ ಅರ್ಥ ಆಗಬೇಕು. ನೋಡಿ ಒಂದು ವಿಷಯ ನೋಡಿ, ಈಗ ಕೋಲದೈವಗಳು ನಮ್ಮ ಕರಾವಳಿಯಲ್ಲಿ ಎಲ್ರಿಗೂ ಗೊತ್ತಿದ್ದ ವಿಷಯ. ಇದು ಅಮೇರಿಕದಲ್ಲಿ ಕೂತಂತ ಅವರು ಎಂತ ಗಾಡ್, ನನಗೆ ಇಂಗ್ಲೀಷ್ ಬರೋದಿಲ್ಲ, ನಾನು ಒಟ್ಟು ಕಾಮಿಡಿಯಲ್ಲಿ ಹೇಳಿದೆ ಅಷ್ಟೇ. ಅವರಿಗೆ ಅಲ್ಲಿ ಆ ಥರ ರೋಮಾಂಚನ ಆಗಿದಂತಾದರೆ ನಾವು ಹುಟ್ಟಿ ಬೆಳೆದಂಥ ಇಲ್ಲೇ ನಾವು ನಂಬಿಕೊಂಡು ಬಂದಂಥ ನಮ್ಗೆ ಹೇಗಾಗ್ಬೋದು? ನಮ್ಮಂಥ ಪುಣ್ಯವಂತರು ಖಂಡಿತ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದಕ್ಕೆ ಇದನ್ನು ಪರಶುರಾಮ ಸೃಷ್ಟಿ ಅಂತ ಹೇಳಿದ್ದು. ನಾವು ತುಂಬ ಪುಣ್ಯವಂತರು, ನಾವಿಲ್ಲಿ ಬದುಕಲಿಕ್ಕೆ, ನಾವು ನೋಡಲಿಕ್ಕೆ ನಿಮಗೆ ಏನು ಬೇಕು ಎಲ್ಲ ದೇವರ ಅನುಗ್ರಹ ಮಾಡಿಟ್ಟಿದ್ದಾನೆ. ನಮಗೆ ಯಾವುದು ಬೇಕು ಅದನ್ನು ಹೆಕ್ಕಿ ನಾವು ಅನುಭವಿಸಿದರೆ ಸರಿ ಅಷ್ಟೇ. ಈಗ ಇಷ್ಟು ದಿನ ನೀವು ಕಾಂತಾರ ಸೆಟ್ಟಿನಲ್ಲಿ ಶೂಟ್ ಮಾಡಿದ್ರಿ ಅಂತ ಹೇಳಿದ್ರಿ, ಯಾವುದಾದ್ರೂ ಒಂದು ಘಟನೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಒಂದು ಅಮೂಲ್ಯವಾದದ್ದು, ಜೀವನ ಪರ್ಯಂತ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಅಂತ ಹೇಳಿದರೆ ಯಾವ ದಿನ, ಆ ಒಂದು ಸಂದರ್ಭಗಳನ್ನು ಹೇಳ್ಬೋದಾ? ನನಗೆ ಇಂಗ್ಲೀಷ್ ಬರೋದಿಲ್ಲ, ನನ್ನ ಗುರುಗಳು ಹೇಳಿದ್ರೆ ಒಂದು ಡೈಲಾಗ್ ಹೇಳ್ತಾರೆ ಅಷ್ಟೇ, ಹೈ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಅಂತ. ನಮಗೆ ಶೂಟ್ ಇಲ್ಲದಾಗ ನಾನು ನಿಂತ್ಕೊಂಡಿದ್ದೆ, ಹೀಗೆ ಎಲ್ಲೇ ನೋಡ್ಕೊಂಡಿದ್ದೆ. ರಿಷಬ್ ಸರ್ ಹಿಂದಿಂದ ಬಂದು, ಸಣ್ಣ ಮಕ್ಕಳು ಆಡ್ತಾರಲ್ವ, ಹಿಂದಿಂದ ಬಂದು ನಮ್ಮ ಕಾಲಿಗೆ ಟಾಂಕ್ ಅಂತ ಅದು ಮಾಡೋದು ನಗೋದು. ನಮಗೆ ಏನೋ ಕಚ್ಚಿಡೋದು ಎದುರು ಹಿಂದೆ ನೋಡುವಾಗ ಅವರು. ಇದು ನೀವು ಯಾರು ನಂಬಲಿಕ್ಕೆ ಸಾಧ್ಯವಿಲ್ಲ. ನಮ್ಮೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೂಡ ತುಂಬ ನಗ್ತಾ ಇತ್ತು. ಜಾಲಿ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಾಲಿಯಲ್ಲಿ ಮರೆಯಲಾಗದ ವಿಷಯ ಏನು ಅಂತ ಹೇಳಿದರೆ, ಇಡೀ ಸಟ್ಟಿನಲ್ಲಿ ಬಹುಶಃ ಮಲಗಿದ ಅಂತ ನಾನು ಒಬ್ಬನೇ ಅಂತ, ಮತ್ತು ಯಾರೂ ಹೆದರಿಕೆಯಲ್ಲಿ ಮಲ್ಕೊಳ್ಳಿಲ್ಲ. ನಾನು ಎಲ್ಲೇ ಬಿತ್ಕೊಳ್ತಿದ್ದೆ, ಸ್ವಾಮಿ ದೇವರು ಅಂತ ಹೇಳೋದು ಮಲಗುದೇ, ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ, ಎಲ್ಲಿ ಸಹ ಆಗ್ತದೆ ಅದು. ಅದು ನೀವು ಕೇಳಿದ ನಂಬಲಿಕ್ಕಿಲ್ಲ. ರಟ್ಟು ಪೀಸು, ಗೋಣಿ ಪೀಸು, ಮತ್ತು ಅಲ್ಲಿ ಕೆಳಗೆ ಜಗಲ್ಲಿಯಲ್ಲೇ ಮಲ್ಕೊಳ್ತಿತ್ತು. ಪಕ್ಕ ಲೋಕಲ್, ಅಯ್ಯೋ ಪಕ್ಕ ಅಂದರೆ ಪಕ್ಕ ಅಲ್ಲಿಯವರೇ ನಾವು, ಎಲ್ಲಿ ಕೆರಾಡಿಯಲ್ಲೇ, ಅಲ್ಲಿಯೇ ಜನ. ಈ ನಮ್ಮ 5 ಮಕ್ಕಳಿದ್ದಾರಲ್ಲ, ಸಣ್ಣ 3 ಉಂಟಲ್ವ, ಅದು ಇವತ್ತಿಗೂ ಫೋನ್ ಮಾಡಿದೆ, ಅಪ್ಪ ಹ್ಯಾಂಗಿದ್ರೆ ಎಂತ ಮನೆ ಬತ್ತಿಲ್ಲ, ಕೆಲಸಕ್ಕೆ ಹೋದ್ರೆ ಎಂತ ಅಲ್ಲಿ ಬೆಚ್ಕಂತ್ರಿಯಾ ಬತ್ತಿಲ್ಲ, ಎಂತ ಅಪ್ಪ ನಮಗೆ ಅಂತ ತಗೊಂಬನ್ನಿ ಅಪ್ಪ. ಅಲ್ಲ, ಇದ್ರ ಮೇಲೆ ಖುಷಿ ಉಂಟಾ? ನನ್ನ ಮಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಆ ಕೆರಡಿಯಲ್ಲಿದ್ದಂಥ, ಆ ಪಾತ್ರಕ್ಕಿದ್ದಂಥ, ತಬರನಿಗಿದ್ದಂಥ 5 ಮಕ್ಕಳು ಸಮೇತ ನನಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು, ನಾವೊಂದು ಮನೆಯವರಾಗಿತ್ತು ನೋಡಿ. ಆ ದೀಪಕ್ ರಾಯ್ ಅವರು ನೋಡಿ, ಅವ್ರು ರಂಗಸ್ಥಳ ಬಂದರೆ ಸಾಕು, ಅವ್ರು ಮೇಕಪ್ ಮಾಡಬೇಕು ಅಂತಲಿಲ್ಲ, ಅವರು ಹಾಸ್ಯ ಕಲಾವಿದನೇ, ಅವ್ರು ಮಾತಾಡುವಂಥ ಅವಶ್ಯಕತೆ ಇಲ್ಲ, ಬಂದರೆ ಸಾಕು. ಸನಿಲ್ ಗುರು ನೋಡಿ, ಅವ್ರು ನೋಡೋ ಯಾರು ಹೇಳ್ತಾರೆ ಬಿಡಿ. ಪ್ರಕಾಶ್ ತೂಮಿನಾಡ್ ನೋಡಿ, ಅವ್ರು ಸ್ಪಾಟೆಲ್ಲ ಡೈರೆಕ್ಟ್ ಹೇಳ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಾವು ಇಲ್ಲಿ ಆಗ್ತಾ ಇರಬೇಕು. ಮಾನಸ್ ಸುಧೀರ್ ನೋಡಿ, ಅವರು ಭರತನಾಟ್ಯ ಗುರು. ಅವರು ಒಂದಿವಸ ಹೇಳಿಲ್ಲ ಭರತನಾಟ್ಯ ಗುರು ಅಂತ. ನಮ್ಮೊಟ್ಟಿಗೆ ಅಷ್ಟು ಮಿಂಗಿಲಾಗಿ ಚಂದ ರೀತಿಯಲ್ಲಿ ಮಾತಾಡ್ತಾಯಿದ್ರು. ಭಾಸ್ಮ ಕೊಡಗೋರು, ಅವರು ನೀನಸಂ ಪದವಿ ಇದ್ರು, ಅವರು ಭಾಸ್ಮ ಕೊಡಗೋರು ಅವರು ಇದ್ದರು ಅಲ್ಲಿ. ಆಮೇಲೆ ರಘು ಪಾಂಡೇಶ್ವರ್ ಅವ್ರು ಎಷ್ಟು ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತುಂಟು ಅವರ ಬಗ್ಗೆ, ನಾವು ಹೇಳಲಿಕ್ಕೆ ಏನಿಲ್ಲ. ಒಳ್ಳೆ ಹಾಸ್ಯ ಕಲಾವಿದ್ದವರು. ಪ್ರಭಾಕರ್ ಬ್ರಹ್ಮರವರು ಇದರಿಂದ ಮುಂಚೆ ತುಂಬ ಪ್ರಶಸ್ತಿ ಅಂತ ತಗೊಂಡಿದ್ದಾರೆ. ಅವ್ರ ಪಾತ್ರ ಮಾಡಬೇಕಂತಿಲ್ಲ, ಅವರೇ ಒಂದು ಪಾತ್ರ ಅಷ್ಟು ಚೆನ್ನಾಗಿ ನಿರ್ವಹಿಸಿದಂಥ ಒಬ್ಬ ವ್ಯಕ್ತಿ ಅವರು. ರಿಷಬ್ ಸರ್ ಯಾವಾಗಲೂ ತಮಾಷೆ ಮಾಡೋದು ನಮ್ಮ ನೋಡಿ. ನಾವು ಒಟ್ಟಿಗೆ ಇರೋರು, ತಂದೆ ಮತ್ತು 5 ಮಕ್ಕಳು ಒಟ್ಟಿಗೆ ಎಲ್ಲಿ ಹೋಗೋದು ಶೂಟಿಂಗ್ ಇಲ್ಲಿದ್ರು. ಅವರು ಹೇಳಿದೆ, ಒಂದು ಅಪ್ಪ ಅದಕ್ಕೆ ಸರಿಯಾದದ್ದು ಮಕ್ಕಳು, ಯಪ್ಪ. ಅದು ನಾವು ಇದ್ದದ್ದು ಹಾಗೆ, ಸಟ್ಟಲ್ಲಿ ಮಕ್ಕಳು ಕರೆಯುವುದು ಹಾಗೆ, ಅಪ್ಪ ಎಂತ ತೇಕ್ಷಿಕೊಡಿ ಅಪ್ಪ. ಅದು ಮರೆಯುವಂಥದ್ದಲ್ಲ. ಮತ್ತು ಅವರೊಂದು ಯಾವುದೋ ಒಂದು ಎಪಿಸೋಡಲ್ಲಿ ನಾನು ಕೇಳಿದೆ, ರಿಷಬ್ ಸರ್ ಹೇಳಿದರು, ನನ್ನ ಹತ್ರ ಇನ್ನೂ ಒಂದು 100 ಕತೆ ಇದೆ ಅಂತ ಹೇಳಿದರು ಅವರು. ಅದು ಅವ್ರು ತಮಾಷೆಗೆ ಹೇಳಿದಲ್ಲ, ಅದು ಖಂಡಿತ ಅವ್ರ ಹತ್ರ ಇದೆ. ಅವ್ರು ತೋರಿಸ್ಬೇಕಂತ ಅವ್ರಿಗೆ ಕ್ಲಾರಿಟಿ ಬರಬೇಕು, ಅದು ಬೇಕು, ಇದು ಜನರಿಗೆ ಆಗ್ಬೋದು, ಜನರ ಮನಸ್ಸಿಗೆ ತಟ್ಟುವಂಥದ್ದು. ಆ ಕ್ಲಾರಿಟಿ ಬಂದರೆ ಮಾತ್ರ ಅವ್ರು ಹೊರಗೆ ಹಾಕೋದು. ಖಂಡಿತ ಇದೆ ಅವ್ರ ಹತ್ರ. ಎಲ್ಲಿಯೂ ನನ್ನ ಹತ್ರ ಉಂಟು ಅಂತ ಅವ್ರು ಹೇಳೋದಿಲ್ಲ. ಅವ್ರು ಕೇಳಿದ್ದಕ್ಕೆ ಬಹುಶಃ ಹೇಳಿಬಿಟ್ರೆ ಅವ್ರು ಹೇಳೋದಿಲ್ಲ. ಅವರು ವಿದ್ಯಾ ದದಾತಿ ವಿನಯಂ, ಅವ್ರ ಹತ್ರ ವಿದ್ಯೆ ಉಂಟು, ಅವ್ರ ಹತ್ರ ವಿನಯವೂ ಉಂಟು. ವಿದ್ಯೆ ಎಲ್ಲರ ಹತ್ರವೂ ಇರ್ತದೆ, ವಿನಯ ಬೇಕಲ್ವ. ಈಗ ನಾವು ಒಂದು 2 ನಾಟಕ ಮಾಡಿದವರು ನಮಗೆ ಅಂತ ಇರ್ತದೆ, ನಾನು ಅಂತ ಇರ್ತದೆ. ಅವರು ಎಲ್ಲೇ ಇದ್ದಾರೆ ಅವರ ಸರಳತೆಗೆ ನಾವು ಮೆಚ್ಚುವಂಥದ್ದೇ ನಿಜವೂ ಕೂಡ. ಎಷ್ಟೋ ರಂಗಭೂಮಿ ಕಲಾವಿದರಿಗೆ ಅವಕಾಶ ಮಾಡಿ ಅವರು ಕೊಟ್ಟಿದ್ದಾರೆ. ಇಲ್ಲಂತಾದರೆ ಪ್ರಾಯಶಃ ನಾವು ನಮ್ಮ ಪೇರೂರಿನಲ್ಲಿ ನಾವು ನಾಟಕದಲ್ಲಿ ರಂಗದಲ್ಲಿ ನಾವು ಇರಬೇಕಿತ್ತು. ಬೆಳಕಿಗೆ ತಂದಿದ್ದಾರೆ ಅವರು. ಅದೊಂದು ತುಂಬ ಸಂತೋಷ. ಅದಕ್ಕೆ ಕಾರಣವೇ ರಘು ಪಾಂಡೇಶ್ವರ ಕಾಲ್ ಮಾಡಿ ನನಗೆ ಬರಲಿಕ್ಕೆ ಹೇಳಿ ಮಾಡಿಸಿದ್ದವರು. ಈಗ ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ, ಜನಗಳು ನಿಮ್ಮನ್ನು ಗುರುತು ಹಿಡಿದ್ರ ಲೀಲಲ್ಲ ತಂದೆ ಇವರೇ ಅಂತ ಹೇಳಿ? ಇಲ್ಲ,
ಯಾಕೆ ನಾನು ಆಗ ದಾಡಿ ಬಿಟ್ಟಿದ್ದೆ, ನನಗೆ ಹೇಗೆ ಗೊತ್ತಾಗ್ತದೆ. ಒಂದು ಸರ್ತಿ ಮಾತ್ರ ಐನೆಕ್ಸ್ ಹೋಗಿತ್ತು ನಾವು, ನನ್ನ ಫ್ರೆಂಡವ್ರು ಟಿಕೆಟ್ ಬುಕ್ ಮಾಡಿ ಹೋಗಿದ್ದರು. ಹಾಗೆ ಅವು ಕೇಳಿದ ಅವನ ಫ್ರೆಂಡ್ ಯಾರೆಲ್ಲ ಬಂದಿದ್ರು ಅಂತ. ಹಾಗೆ ಅದಕ್ಕೆ ಅವ್ನು ತಮಾಷೆಯಾಗಿ ಹೇಳಿದ್ರೆ ಇಲ್ಲಿ ಅಪ್ಪ ಬಂದಿದ್ದಾರೆ ಅಂತ ಹೇಳಿ. ನನಗೆ ಗೊತ್ತೇ ಇಲ್ಲ. ಇಂಟ್ರೋಲಲ್ಲಿ ಅವರು ಕರೆದು ಅವರಿಗೊಂದು ಇಲ್ಲಿ ಥ್ಯಾಂಕ್ಸ್ ಹೇಳ್ತದೆ ಐನಕ್ಸ್ ಅವ್ರಿಗೆ ಕರೆದು ದನಿ ಮತ್ತು ನನ್ನ ಫ್ರೆಂಡ್ ಗಣೇಶ್ ಅಂತೇಳಿ ಅವರಲ್ಲಿ ನಿಲ್ಲಿಸಿ ಸನ್ಮಾನ ಮಾಡಿಸಿದ್ದಾರೆ. ಅವರಿಗೆ ಈ ಮೂಲಕ ಅವರಿಗೆ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೇನೆ. ಅದ್ರ ಮೇಲೆ ಈಗ ಇವತ್ತಿಗೂ ರಾತ್ರಿಯೂ ಮಲಗಲಿಕ್ಕಿಲ್ಲ. ದುಬೈಯಿಂದ ಬೆಳಗ್ಗೆ ಕರೆಕ್ಟ್ 3 ಗಂಟೆಗೆ 2 ಗಂಟೆ ಕಾಲ್. ನಾವು ಒಳ್ಳೆ ಗಾಢವಾದಂಥ ನಿದ್ರೆಯಲ್ಲಿ ನಾವಿರ್ತೇವೆ. ಇದ್ರ ಮೇಲೆ ಖುಷಿ ಬೇಕು ಜಗತ್ತಿನಲ್ಲಿ ನಮಗೆ. ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು. ಎಂಥ ಕ್ರೆಡಿಟ್ ಇದ್ದರೂ ಸರ್, ರಿಷಬ್ ಸರ್ ಎಲ್ಲ ನಿಮಗೆ ಅರ್ಪಿಸಿಬಿಟ್ಟಿದ್ದೇನೆ ನಾವು. ಸನ್ಮಾನ ಆಗಲಿ, ಇನ್ನು ಯಾರಾದರೂ ಕರೀಲಿ, ಇನ್ನು ಎಲ್ಲಿಯೇ ಸನ್ಮಾನ ಆಗಲಿ, ಅದರಲ್ಲಿ ಏನು ಗೌರವ ಉಂಟು ಅದೆಲ್ಲ ನಿಮ್ಮ ಪಾದಕ್ಕೆ. ಇದು ನೀವು ನಮಗೆ ಕೊಟ್ಟಂಥ ಕೊಡುಗೆ. ಇದು ನಮ್ಮದೊಂದು ನೆನಪು ಮಾತ್ರ ಖಂಡಿತ ಇರಲಿ, ನಮ್ಮನ್ನು ಮರಿಬೇಡಿ. ಮಾತ್ರ ನಿಮ್ಮನ್ನು ನಂಬಿಕೊಂಡು ನಾವಿದ್ದೇವೆ ಈಗ, ಅದನ್ನು ಮಾತ್ರ ಮರಿಬೇಡಿ ಅಷ್ಟೇ. ತುಳು ಭಾಷೆಗೆ ಕಾಂತಾರ ಸಿನಿಮಾ ಡಬ್ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ನೀವು ತುಳುವಿನಲ್ಲಿ ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡ್ತಾ ಇದ್ದೀರಾ? ನೋಡಿ, ನೀವು ಕೇಳೋದಕ್ಕೂ ನನಗೆ ಫೋನ್ ಬಂದದಕ್ಕೂ ಸರಿ ಉಂಟು. ಈಗ ಬರುವಾಗಲೇ ಸನಿಲ್ ಗುರು ಅವರು ಫೋನ್ ಮಾಡಿದರು, ನಾಳೆ ನೀವು ತುಳು ಡಬ್ಬಿಗೆ ಬರಬೇಕು ಅಂತ ಹೇಳಿದರು. ನನ್ನ ಪಾತ್ರಕ್ಕೆ ನಾನೇ ತುಳು ಡಬ್ ಮಾಡ್ತಾಯಿದ್ದೇನೆ. ಅದು ಖುಷಿ ನನಗೆ. ನಾವು ಆಡು ಭಾಷೆ, ನಾವು ಯಾವತ್ತೂ ಮಾತಾಡುವಂತಹ ಭಾಷೆ ಅದು. ಅದಕ್ಕೆ ನಾನು ನಾಳೆಲ್ಲ ನಾಡ್ದು ಹೋಗ್ತಾ ಇದ್ದೇನೆ. ಅದು ತುಂಬ ಖುಷಿ ಆಗ್ತಾ ಉಂಟು. ಪ್ರಾಯಶಃ ಆ ಕತೆಗೆ, ಆ ಪಾತ್ರಕ್ಕೆ, ಆ ಸನ್ನಿವೇಶಕ್ಕೆ ಜನರು ಅಂಟಿಕೊಂಡಂಥ ಈ ಕಾಂತಾರದ ಟೈಟಲ್ಗೆ ನನ್ನ ಲೆಕ್ಕದಲ್ಲಿ ತುಳು ಅದ್ಭುತವಾಗಿ ಬರ್ತದೆ. ಯಾಕೆ ನಾವು ಮಾಮೂಲಾಗಿ ಮಾತಾಡುವಂಥ ಆಡು ಭಾಷೆ ಅದು. ನಾನು ಹೇಳೋದೀಗ ಈ ತುಳು ಭಾಷೆಯಲ್ಲಿ ಡಬ್ಬಾಗಿ ಬಂದ ಮೇಲೆ ದಯವಿಟ್ಟು ಎಲ್ಲರೂ ಮನೆಗೆ ಬೀಗ ಹಾಕಿ ಪಿಕ್ಚರ್ ನೋಡಬೇಕು, ಎಲ್ಲರೂ ಕುಟುಂಬ ಸಮೇತ. ಯಾಕೆ ಅಂತ ಕೇಳಿ ಹೇಳ್ತೇನೆ ನಾನು. ಬೇಕಾದರೆ ನಿಮಗೇನು ಜನ್ಮದಲ್ಲಿ ಇಂಥ ಪಿಕ್ಚರ್ ನೋಡಲಿಕ್ಕೆ ಸಿಗ್ತದೆ ಅಂತ ನಾನು ಹೇಳೋದಿಲ್ಲ. ಕ್ಯಾಸೆಟ್ ಹಾಕಿದಾಗೆ ಮರಲಿಕ್ಕೆ ಸಾಧ್ಯವೇ ಇಲ್ಲ. ನಾನಿದ್ದಂತೆ ಬರಬೇಡಿ, ಖಂಡಿತ ಬರಬೇಡಿ. ನಾನು ಏನೂ ಮಾಡಲಿಲ್ಲ ಅದರಲ್ಲಿ. ಕೊನೆಯಲ್ಲಿ ಒಂದು 20 ನಿಮಿಷದಲ್ಲಿ ನಿಮಗೆ ಕಲಿಯುಗದಲ್ಲಿ ಸಾಕ್ಷಾತ್ ದೇವರನ್ನು ನೋಡಬೇಕಾ, ದೈವವನ್ನು ನೋಡಬೇಕಾ, ಅದು ಬೇಡ ದೈವ ವಿಶ್ವರೂಪ ನೋಡಬೇಕಾ, ಬನ್ನಿ ತುಳು ಫಿಲ್ಮನ್ನು ನೋಡಿ ಪ್ರೋತ್ಸಾಹಿಸಿ, ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹಿಸಿ, ಎಲ್ಲ ಕಲಾವಿದರಿಗೆ ಹಾರೈಸಿ ಅಂತ ಕೇಳ್ತಾ ಇದ್ದೇನೆ ನಾನು. ನಿಮ್ಮ ಹತ್ತಿರದಲ್ಲಿ ಯಾವ ಚಿತ್ರಮಂದಿರ ಇದೆ, ಅಲ್ಲಿ ಯಾವ ಥರ ರೆಸ್ಪಾನ್ಸ್ ಇದೆ ಸರ್? ನಿಮ್ಮ ಹತ್ರ ಕಾಲ್ ಮಾಡಿ ಹೆಂಗೆ ಟಿಕೆಟ್ ತೆತ್ತುಕೊರ್ಲೆ ಮಾರೆ, ಹೆಂಗೆ ಟಿಕೆಟ್ ದಿಕ್ಕೊಂದಿಜ್ಜಿ, ಆ ಥರ ರೆಸ್ಪಾನ್ಸ್ ಬರ್ತಾ ಇದೆಯಾ? ಅದು ಇವತ್ತಲ್ಲ, ಆ ರಿಲೀಸ್ ಆದ ದಿವಸವೇ ಸ್ಟಾರ್ಟ್ ಆಗಿದೆ. ನಾನು ನೋಡಿದ್ದೀನಿ ನಿನ್ನೆಲ್ಲ ಮೊನ್ನೆ, 1 ವಾರ ಆಯ್ತಾ ಏನು. ನಮಗೆ ಟಿಕೆಟ್ ಇಲ್ಲ, ದಿನ ಬೇಕಾಯ್ತು ನಿಮಗೆ ನೋಡಿ. ನಾವು ದುಡ್ಡು ಕೊಟ್ಟೆ ನೋಡೋದು, ನಮಗೂ ತರಬೇಕಿಲ್ಲ. ಮತ್ತು ಅವ್ರಿಗೆ ಟಿಕೆಟ್ ತೆಗೆದುಕೊಡ್ದಿಲ್ಲ. ನಾನು ನೋಡಿದ್ದು ನನ್ನ ಫ್ರೆಂಡ್ ಬುಕ್ ಮಾಡಿ ಐನಕ್ಸಲ್ಲಿ ನೋಡಿದ್ದು. ಇನ್ನೊಂದು 2-3 ಸತಿ ನೋಡಬೇಕೆ ಗುಟ್ಟಲ್ಲಿ. ಮನೇಲಿ ಗೊತ್ತಾದರೆ ಅವ್ರು ಬೈತಾರೆ, ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ತಾರೆ. ಮನೆಯವ್ರದ್ದೊಂದು ರಿಯಾಕ್ಷನ್ ಹೇಳಿ, ಅವ್ರು ಸಿನಿಮಾ ನೋಡಿದರೆ ಏನು ಹೇಳಿದ್ರು? ಸೂಪರ್. ಅವರಿಗೆ ನನ್ನ ಮಿಸ್ಸಸ್ ಮತ್ತು ನನ್ನ ಮಗಳನ್ನು ಮೆಚ್ಚುವಂಥದ್ದೇ. ಯಾಕಂತೇಳಿ ಇಬ್ಬರನ್ನು ಬಿಟ್ಟು ಅವ್ರು ಹೇಳಿದ್ದರು, ಹೋಗಿ ಅವರಿಗೆ ತೊಂದರೆ ಮಾಡಬೇಡಿ, ನಾವಿಲ್ಲಿ ಇರ್ತೇವೆ ಅಂತ ಕರೆದಿದ್ದಾರೆ ಅವರು. ಯಾವ ರೀತಿ ಆ ತೊಂದರೆ ಮಾಡೋದು ಬೇಡ, ಹೋಗಿ ಮಾಡ್ಕೊಂಡು ಬನ್ನಿ ಅಂತ. ಆ ರಿಸಲ್ಟ್ ಅವ್ರು ಇವತ್ತು ಫಿಲ್ಮ್ ನೋಡಿದ್ರೆ ಹೇಳ್ತಾರೆ ಅವರು, ಅದ್ಭುತ ಇದು, ನಾನು ತುಂಬ ಪಿಕ್ಚರ್ ನೋಡಿದ್ದೇನೆ, ಆದರೆ ಈ ಥರ ಆದಂಥ ಫಿಲ್ಮ್ ಮನಸ್ಸಿಗೆ ಮುಟ್ಟುವಂಥ ಇದು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾಂತಾರದ ಟೈಟಲ್ ಆ ಥರ ಇರುವಂಥದ್ದು ನಿಜವಾಗಿ ಮೆಚ್ಚುವಂಥದ್ದು. ಏನಾದರೂ ಒಂದು ಜನತೆಗೆ ನಿಮ್ಮ ಕಿವಿ ಮಾತು, ಯಾಕಂತ ಹೇಳಿದರೆ ತಾವು ಇವತ್ತು ಸಂದರ್ಶನಕ್ಕೆ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದರೆ ನಾವು ಕರೆಸಿಕೊಂಡಿದ್ದೇವೆ ಅಂತ ಹೇಳೋದಕ್ಕಿಂತಲೂ ಜನರ ಪ್ರೀತಿ. ನಾವು ಪ್ರತಿ ಸಲ ಸಂದರ್ಶನ ಅಥವಾ ಯಾವುದೇ ಒಂಥರ ವಿಡಿಯೋ ಮಾಡಿದಾಗ ಲೀಲಾ ಅವರ ತಂದೆಯನ್ನು ಕರೆಸಿ, ಆ ತಂದೆ ಪಾತ್ರ ಮಾಡಿದವರನ್ನು ಯಾರು ಅಂತ ಗುರುತಿಸಿ ನೀವು ಅವರೊಂದು ಪರಿಚಯ ನಮಗೆ ಮಾಡಿಸಿ ಅಂತ. ಈ ಪ್ರೀತಿಗೆ ಏನು ಹೇಳ್ತೀರಿ ಸರ್? ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಒಂದೇ ಮಾತಿನಲ್ಲಿ ಹೇಳೋದು, ನನಗೆ ಯಾರೆಲ್ಲ ಕಾಲ್ ಮಾಡಿ ಮಾತಾಡಿದ್ದೀರಿ, ಯಾರೆಲ್ಲ ಮಾತಾಡಲಿಲ್ಲ, ಜಗತ್ತಿನಲ್ಲಿರುವಂಥ ನಿಮಗೆಲ್ಲರಿಗೂ, ನನ್ನ ಅಭಿಮಾನಿಗಳಿಗೆ, ನನ್ನ ಕುಟುಂಬದವರಿಗೆ, ನನ್ನ ಕೂಡಿಗೆಗಳ ತಂಡಕ್ಕೆ, ನನ್ನನ್ನು ಬೆಳೆಸಿದವರಿಗೆ ಎಲ್ಲರಿಗೂ ಕೂಡ ಈ ಮೂಲಕ ನನ್ನ ಹೃದಯದಿಂದ ನಿಮಗೆ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿದೊಂದಿಗೆ ಎಲ್ಲೆಲ್ಲಿ ಇದ್ದೀರಿ ಅಲ್ಲೆಲ್ಲಿ ನನಗೆ ಆಶೀರ್ವಾದ ಮಾಡಿ ಬೆಳೀಲಿಕ್ಕೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ನಾನು. ಈಗ ನೀವು ಆಗೊಂದು ಮಾತು ಹೇಳಿದ್ರಿ,
ಅಂದರೆ ಸಿನಿಮಾದಲ್ಲಿ ಯಾವಾಗಲೂ ನಟನೆ ಮಾಡಿದಾಗ ಕಲಾವಿದ ತನ್ನ ಪಾತ್ರವನ್ನು ಮಾಡಿ ಸೀದಾ ಮನೆಗೆ ಹೋಗ್ತಾನೆ. ಆ ಪಾತ್ರ ಅಲ್ಲಿ ಜೀವಿಸುತ್ತಾ ಅಲ್ಲಿ ಉಳಿಯುತ್ತಾ ಗೊತ್ತಿಲ್ಲ. ಬಟ್ ಈ ಸಿನಿಮಾದಿಂದ ನನಗೆ 3 ಹೆಣ್ಣು ಮಕ್ಕಳು ನನ್ನನ್ನು ತಂದೆ ಅಂತ ಕರೆಯುವ ರೀತಿಯಾಗಿದೆ ಅಂತ, ಇದೊಂದು ವಿಶೇಷ ಅಂತ ಅನಿಸೋದಿಲ್ಲ ಸರ್? ಒಂದು ಸಿನಿಮಾ ಮುಗ್ದ ಮೇಲೂ ಕೂಡ ಆ ಒಂದು ಬಾಂಧವ್ಯ, ಆ ಪ್ರೀತಿ ಉಳಿಯೋದು, ಮತ್ತೆ ಕಾಲ್ ಮಾಡಿ ಮಾತಾಡಿಸೋದು, ಆ ಪಾತ್ರದಲ್ಲಿ ಹೇಗೆ ಅಪ್ಪಯ್ಯ ಅಂತ ಮಾತಾಡಿಸ್ತಾರೆ ಹಾಗೆ ಹೇಗೆ ಆಗುತ್ತೆ ಸರ್? ಭಾವುಕರಾಗ್ತೀರಾ ಆ ಥರ ಕಾಲ್ ಬಂದಾಗ ಅಂತ? ಅಲ್ಲ, ಖಂಡಿತ. ಎಷ್ಟೋ ಕೋಟಿ ಗಟ್ಟಲೆ ದುಡ್ಡಿದ್ದರೂ ಕೂಡ ಮಕ್ಕಳು ಇರುವುದಿಲ್ಲ ಕೆಲವರಿಗೆ. ಇದೇ ಹಿಂದೆ ಹೋಗಿ ನೀವು ಬಾಲ್ಯಕ್ಕೆ ಹೋಗಿ, ಪ್ರತಿಯೊಬ್ಬರಿಗೂ ಪರಮಾತ್ಮ ಪ್ರಸಾದ ಕೊಟ್ಟಿದ್ದಾನೆ. ಆ ಕಾಲ ಆಗಿತ್ತು, ಆ ನಂಬಿಕೆ ಆಗಿತ್ತು. ಕಷ್ಟ ಎಷ್ಟೇ ಇರಲಿ, ಆದರೆ ಮನೆಯಲ್ಲಿ ಸಂತೋಷ ಇತ್ತು, ಸುಖ ಇತ್ತು, ಕೂಡು ಕುಟುಂಬ ಇತ್ತು, ದೈವಗಳು ಎದ್ದು ನಾನಿದ್ದೇವೆಂಬ ವಾಗ್ದಾನ ಇತ್ತು. ಅಂತಹ ಕಾಲಘಟ್ಟದಲ್ಲಿ ನಾವು ಬದುಕಿದವರು. ಈಗ ಎಲ್ಲ ಬದಲಾವಣೆ ಆಗಿದೆ. ಒಂದಂತೂ ಸತ್ಯ, ಇದು ನಾನು ಮರೆಯುವುದು ಬಿಡಿ, ನಾವು ಅಲ್ಲೇ ಇದ್ದು ನೋಡಿದವರು. ಅದು ಇವತ್ತಿಗೂ ರೋಮಾಂಚನ ಆಗ್ತದೆ ಅವ್ರು ಮಾಡಿದಂಥ ಪಾತ್ರ. ಅದು ಯಾವುದು ಮ್ಯೂಸಿಕ್ ಏನಿರಲಿಲ್ಲ. ಅವರು ತಲ್ಲೀನ ಆಗಿ ಆ 2 ಪಾತ್ರವನ್ನು ಮಾಡಿದ್ದ 2:45 ಗಂಟೆ 3 ಗಂಟೆ ರಾತ್ರಿ ಆಗ್ಬೋದು. ಮೆಚ್ಚುವಂಥದ್ದು. ದಯವಿಟ್ಟು ರಿಷಬ್ ಸಾರಿಗೆ ನಾನು ನಿಮ್ಮ ಹತ್ರ ಎಲ್ಲ ಕೇಳೋದು, ಜಗತ್ತಿನ ಎಲ್ಲ ಎಷ್ಟು ಜನ ಪಿಕ್ಚರ್ ನೋಡಿ ಅವ್ರು ನಿಮ್ಮ ಹತ್ರ ಒಂದೇ ಒಂದು ಕೇಳೋದು, ಎಲ್ಲೆಲ್ಲಿದ್ದರೆ ಅಲ್ಲಿಂದರೆ ರಿಷಬ್ ಸಾರಿಗೆ ಆಶೀರ್ವಾದ ಮಾಡಿ, ಇನ್ನಷ್ಟು ಅವರಿಂದ ಒಳ್ಳೊಳ್ಳೆ ಸಿನಿಮಾ ಬರುವಾಗಿ, ನಮ್ಮ ಕರ್ನಾಟಕದ, ನಮ್ಮ ಪರಶುರಾಮ ಸೃಷ್ಟಿಯ ಈ ಕರಾವಳಿ, ಈ ಮಣ್ಣಿನ ಅದ್ಭುತವಾದ ಚಿತ್ರ ಅವರಿಂದ ಮೂಡಿ ಬರಲಿ, ಎಲ್ಲರ ಮನದಾಳದಲ್ಲಿ ರಾರಾಜಿಸಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿ ಅವರಿಗೆ. ಇಡೀ ತಂಡಕ್ಕೆ ಆಶೀರ್ವಾದ. ತಂಡದವರ ಕೆಲಸ ಅದ್ಭುತ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲಿ ಹೇಳುವಂಥ ವಿಷಯವಲ್ಲ. ರಾತ್ರಿ ಹಗಲು ದುಡಿದಿದ್ದಾರೆ, ಆದರೂ ಮುಖದಲ್ಲಿ ನಗು. ಆ ಹಾದಿಯಲ್ಲಿ ಓಡಿದ್ದಾರೆ ಅವರು. ಆ 2-3 ಗಂಟೆಗೆ ಆ ಸ್ಮೋಕ್ ಇಟ್ಕೊಂಡು ಸಾಧ್ಯವೇ ಇಲ್ಲ. ಅದು ನಮಗೆ ಇವತ್ತು ಕೇಳಿದರೂ ನಮಗೆ ಒಂಥರ ಮೈ ಜುಮ್ಮ ಆಗ್ತುಂಟು. ಕಾಂತಾರ ನೋಡಿ ಶುಭ ಹಾರೈಸಿ, ಎಲ್ಲ ಕಲಾವಿದರಿಗೆ ಹಾರೈಸಿ, ಎಲ್ಲ ಪಿಕ್ಚರನ್ನು ಅಭಿಮಾನದಿಂದ ನೋಡಿ, ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿ. ನಾನು ಹೇಳೋದಿಷ್ಟೇ, ಎಲ್ಲವನ್ನು ನೋಡಿ, ಆದ ಕಾಂತಾರವನ್ನು ಭಕ್ತಿಯಿಂದ ಪ್ರೀತಿಯಿಂದ ನೋಡಿ. ಏರ್ ಮತ್ತು ಪಿಕ್ಚರ್ ತೂತು ಜಾರ ಕಾಂತಾರ ದಯದಿ ಇದು ತುಲೆ ಯಾರೆಲ್ಲ ಪಿಕ್ಚರ್ ಕಾಣಲಿಲ್ಲ, ಇದು ಮನೆಯೆಲ್ಲ ಬೀಗ ಹಾಕೊಂಡು ಹೋಯ್ನಿ ಪಿಕ್ಚರ್ ಕಾಣಿ ಅಕ್ಕ. ಎಲ್ಲ ಸಣ್ಣ ದೊಡ್ಡ ಮರಿಗಳೆಲ್ಲ ಹೊಯ್ಕೊಂಡು ಪಿಕ್ಚರ್ ಕಾಣ್ಕೊಂಡು ಪಿಕ್ಚರ್ ಕಾಣ್ಕೊಂಡು ಬಂದು ಹೇಳ್ಕೆ ಮಕ್ಕಳಿಗೆ ಕಂಡು ನಾವು ಹಿಂಗಿತ್ತು, ನಾವು ಹಿಂಗೆಲ್ಲ ಜೀವನ ಮಾಡಿತ್ತು, ಹಿಂಗೆ ಇರಕ್ಕೆ ನೀವು ಮಕ್ಕಳಿಗೆ ತೋರಿಸಿ. ರಿಷಬ್ ಸರ್ ಅದನ್ನೇ ಹೇಳಿದ್ದು, ಮಕ್ಕಳಿಗೆ ತೋರಿಸಿ. ದೈವದೇವರ ಗುರುತಾಗಬೇಕು, ದೈವದೇವರ ಏನು ಅಂತ ಗೊತ್ತಾಗಬೇಕು. ಮನುಷ್ಯರಿಗೆ ಹೆದರಿಕೆ ಅಂತ ಬೇಕು, ಭಯ ಬೇಕೇ. ಭಯಜ್ಞಾನದ ಮೂಲ. ಭಯ ಇದ್ದರೆ ಮಾತ್ರ ನಮ್ಮ ಈ ಸಮಾಜದಲ್ಲಿ, ನಮ್ಮ ಹಿಂದೂ ಸಂಸ್ಕೃತಿಯ ನಾವು ಈ ಬುಡದಲ್ಲಿ ನಾವು ಸುದೀರ್ಘವಾದಂಥ ಕಾಲದಲ್ಲಿ ನೆಮ್ಮದಿಯಿಂದ ಮನಃಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ. ಇದು ಋಷಿಮುನಿಗಳು ಕೊಟ್ಟಂಥ ಕೊಡುಗೆ ನಮಗೆ. ಇದು ಇಂಥ ಕೊಡುಗೆ ಬೇರೆ ಯಾರಿಗೂ ಸಿಗಲಿಲ್ಲ. ಇದು ಮೆಚ್ಚುವಂಥದ್ದು. ಕಾಂತಾರದ ತಮ್ಮ ಪಾತ್ರ ನೋಡಿ ಹೊಸ ಸಿನಿಮಾದ ಅವಕಾಶಗಳೇನಾದರೂ ಬಂದಿದೆಯಾ? ಅದು ರಿಷಬ್ ಸಾರಿಗೆ ಥ್ಯಾಂಕ್ಸ್. ಒಂದು ಕುದುರು ಅಂತ ಫಿಲ್ಮ್ ಅವರು, ಅದಕ್ಕೆ ಸಾಕ್ಷಿ ಭಾಸ್ಕರ ಮಣಿಪಾಲ್ ಅವರು ಹೇಳಿದ್ದು, ನನಗೆ ರೆಫರ್ ಮಾಡಿದ್ದು. ಅದರಲ್ಲೊಂದು ನನಗೊಂದು ಖುಷಿ ಕೊಟ್ಟಂಥ ಪಾತ್ರ ಕೊಟ್ಟಿದ್ದಾರೆ. ಕುಡುಕನೊಂದು ಪಾತ್ರ ಕೊಟ್ಟಿದ್ದಾರೆ. ರಂಗಭೂಮಿಯಲ್ಲಿ ನಾನೊಂದು ಖುಷಿ ಕೊಟ್ಟಂಥ ಪಾತ್ರ. ಅದಲ್ಲದೆ ನವೀನ್ ಡಿ ಪಾಟೀಲ್ ಅವರ ನಾನು ದೊಡ್ಡ ಅಭಿಮಾನಿ. ಅದ್ಭುತ ಕಲಾವಿದ. ಅವರು ಮಾಡೋದಲ್ಲ, ಅದು ಆಗೋದು. ಮಾಡೋದು ಬೇರೆ, ಆಗೋದು ಬೇರೆ. ನಾವೆಲ್ಲ ಮಾಡೋದು, ಪ್ರಯತ್ನ ಪಡುವುದು, ಅವರು ಆಗುವುದು. ಅದು ಟಿಪ್ಪರ್ಸ್ ಅಷ್ಟೇ. ಆದ್ದರಿಂದ ನವೀನ್ ಡಿ ಪಾಟೀಲ್ ಅಷ್ಟು ಆಸೆ ಮಾಡ್ತಾರೆ. ಒಳ್ಳೆ ಅದ್ಭುತ ಕಲಾವಿದ. ಮತ್ತು ನಿಗರ್ವಿ, ಯಾವ ಸಣ್ಣ ಕಲಾವಿದ ಹೋಗಿ ಮಾತಾಡಿಸ್ಬೋದು, ಅಷ್ಟು ಒಳ್ಳೆಯ ಒಂದು ಗುಣ ಇರುವಂಥ ನವೀನ್ ಡಿ ಪಾಟೀಲ್ ಅವರು. ಅದನ್ನು ಮಾಡಿದ್ದೇನೆ, ಶೂಟ್ ಆಗಿದೆ. ಅದು ಹೇಗೆ ಬರ್ತದೆ ಗೊತ್ತಿಲ್ಲ. ಅದೆಲ್ಲ ನಿಮ್ಮ ಆಶೀರ್ವಾದ. ಅದು ಏನಿದ್ರು ರಿಷಬ್ ಸಾರಿಗೆ. ಇನ್ನು ಏನು ಬೆಳೆದ್ರು ನಾನು, ಏನು ಹೆಸರು ಬಂದು ಅದು ರಿಷಬ್ ಸಾರಿಗೆ ಅಂತ ಖಂಡಿತ ನಾನು ಹೇಳ್ತೇನೆ. ನಮ್ಮ ಊರಿಗೆ ನೀವು ಹೆಸರು ತಂದು ಕೊಟ್ರಿ. ನೀವೇ ಕೇಳಿದ್ರಿ ಪೇರೂರು ಎಲ್ಲಿ ಅಂತ ಕೇಳಿದಿರಿ, ಎಲ್ಲಿ ಬರ್ತದೆ ಅಂತ ಕೇಳಿದಿರಿ. ಇನ್ನೀಗ ನಿಮಗೆ ಗೊತ್ತಾಗ್ತದೆ ಪೇರೂರು ಎಲ್ಲಿ ಬರ್ತದೆ ಅಂಥೇಳಿ. ಇಡೀ ನಿಮ್ಗೆ ಗೊತ್ತಿರ್ಬೋದು, ಯಕ್ಷಗಾನ ರಂಗದಲ್ಲಿ ಪ್ರಥಮ ಮೇಳ, ಗಂಡು ಕಲೆಯಾದಂಥ ಪೆರಡೂರು ಮೇಳ, ಯಕ್ಷಗಾನ ಮೇಳ ಇದೆ. ಅದು ಬೆಂಗಳೂರಿಗೆ, ಮುಂಬೈಗೆ, ಪೂನಕ್ಕೆ ಎಲ್ಲ ಕಡೆ ನೀವು ಯಕ್ಷಗಾನದಲ್ಲಿ ಪಾತ್ರ ಮಾಡಿದವರು. ನೀವು ಎಲ್ಲ ಗೊತ್ತಿದ್ದುಕೊಂಡು ಏನು ಗೊತ್ತಿಲ್ಲ ಅಂತ ಹೇಳ್ತೀರಿ ನೀವು. ಅದು ಇದ್ದವರು ಹಾಗೆ ಹೇಳೋದಲ್ವ, ಎಲ್ಲ ಇದ್ದವರು ಹಾಗೆ ಹೇಳೋದು, ಏನಿಲ್ಲ ಅಂತ ಹೇಳೋದು. ಅದು ರಂಗಕ್ಕೆ ಬಂದ ಮೇಲೆ ಗೊತ್ತಾಗುವಂಥ. ಇರಲಿ, ಏನಿದ್ದರೂ ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ಗುರುಗಳ ಆಶೀರ್ವಾದ ಸದಾ ಇರಲಿ.
ದೇವರು ನಿಮ್ಮ ಒಟ್ಟಿಗಿದ್ದುಕೊಂಡು ಏನೆಲ್ಲ ಯೋಜನೆಗಳುಂಟು ಅದನ್ನೆಲ್ಲ ಸಾಕಾರಗೊಳಿಸಲಿ ಅಂತ ಹೃದಯದಿಂದ ಮತ್ತೊಮ್ಮೆ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ರಿಷಬ್ ಸರ್ಗೆ. ಈಗ ತಮ್ಮ ಒಂದು ವಯಸ್ಸನ್ನಾಗ ಹೇಳಿದ್ರಿ ತಾವು, ಹಾಗಾದರೆ ನೀವು ಇಷ್ಟು ವರ್ಷದಲ್ಲಿ ಯಾವ್ಯಾವ ಥರದ ಸಿನಿಮಾಗಳನ್ನು ಯಾವ್ಯಾವ ಥರದ ಪಾತ್ರಗಳನ್ನು ರಂಗದಲ್ಲೂ ಆಗಿರ್ಬೋದು, ಸಿನಿಮಾ ತೆರೆಯ ಮೇಲಾಗಿ ನೋಡಿರ್ಬೋದು. ಒಬ್ಬ ವೀಕ್ಷಕನಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಸಿನಿಮಾ ನೋಡಿದ್ರಿ ಅಂತ ಹೇಳಿದ್ರಿ, ಈಗಿನ ಜನತೆ 2022ರ ಜನತೆ ಕಾಂತಾರ ಸಿನಿಮಾನ ಯಾಕಾಗಿ ನೋಡಬೇಕು ಒಂದು ಹಣ ಕೊಟ್ಟು? ತುಂಬ ಫಿಲ್ಮ್ ನೀವು ನೋಡಿರ್ಬೋದು, ತುಂಬ ಚಿತ್ರ ನೋಡಿರ್ಬೋದು, ತುಂಬ ಚಿತ್ರವನ್ನು ಮೆಚ್ಚಿಕೊಂಡಿರ್ಬೋದು, ಅದನ್ನು ಒಪ್ಪಿಕೊಳ್ತೇನೆ ನಾನು. ತುಂಬ ಚಿತ್ರವನ್ನು 4 ದಿವಸ ಮಾತಾಡಿರ್ಬೋದು, ಇಲ್ಲ 1 ತಿಂಗಳು ಮಾತಾಡಿರ್ಬೋದು. ಆದರೆ ಕಾಂತಾರ ಚಿತ್ರ ಹಾಗಲ್ಲ. ನಿಮ್ಮ ಮನದಾಳದಲ್ಲಿ ಅದು ಅಂಕುರಿಸಿರುವಂತಹ ಈ ಕಾಂತಾರದ ಎಲ್ಲ ಅದು A to Z ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅದಲ್ಲದೆ ಕೊನೆಯ 20 ನಿಮಿಷ ಈ ಭೂಮಿಯಲ್ಲಿ ಎಲ್ಲಿಯವರೆಗೆ ನಾವು ಬದುಕಿರ್ತೇವೆ ಅಲ್ಲಿಯವರೆಗೆ ದೈವ ಏನು, ದೈವ ಅಂದರೆ ಏನು, ದೈವದ ಮಹಿಮೆ ಏನು ಅಂತೇಳಿ ಖಂಡಿತವಾಗಿ ಚಿತ್ರ ನಮ್ಮ ಎದುರಿಗೆ ಬರ್ತಾ ಇರ್ತದೆ. ಅದು ಈ ವರ್ಷ ಅಂತೂ ಇನ್ನು ಕೇಳಬೇಡಿ. ಏಪ್ರಿಲ್ ಮೇಗೆ ನಮ್ಮೂರಿನಲ್ಲಿ ಹೇಗೂ ಉಂಟೆ ಕರಾವಳಿಯಲ್ಲಿ ಕೋಲ ಆಗುವಂಥದ್ದು. ಈ ಕೋಲಕ್ಕೆ ದಯವಿಟ್ಟು ಯಾರಿಗಾದರೆ ಡೌಟ್ ಇದ್ದರೆ, ಸಂಶಯ ಇದ್ದರೆ, ಎಲ್ಲ ದೇಶದವರು ಎಲ್ಲ ಊರಿನವರು ಕರಾವಳಿಗೆ ಬನ್ನಿ. ಸಾಮಾನ್ಯ ಎಲ್ಲ ಕಡೆಯಲ್ಲಿ ಏಪ್ರಿಲ್ ಮೇಗೆ ದೈವದ ಕೋಲ ಆಗ್ತದೆ. ಅದಕ್ಕೆ ನಡೆ ಅಂತ ಹೇಳ್ತಾರೆ. ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೋಲ ನಡೀತದೆ. ಒಂದೇ ಬದಿಲಲ್ಲ, ಸಾಮಾನ್ಯ ಒಂದು 10 ಮನೆ ಇದ್ದರೆ 8 ಮನೆಯಲ್ಲಿ ಕೋಲ ಆಗ್ತಾ ಇರ್ತದೆ. ದಯವಿಟ್ಟು ಒಂದು 5 ನಿಮಿಷಕ್ಕಾದರೂ ಬಂದು ನೋಡಿ ಅದು ಏನು ಅಂತ ತಿಳ್ಕೊಳ್ಳಿ. ಮತ್ತೆ ರಿಷಬ್ ಸಾರಿಗೆ ಹೋಗಿ ಪುನಃ ಹೋಗಿ ಅಪ್ಪಿಕೊಳ್ಳಿ. ಹೌದು ಅಂತಾದರೆ ಮಾತ್ರ ಅಪ್ಪಿಕೊಳ್ಳಿ, ಇಲ್ಲ ಅಂದರೆ ಒಪ್ಪಿಕೊಳ್ಬೇಡಿ. ಇದು ನಾನು ಹೇಳುವಂಥ ವಿಷಯ. ನಾವು ಅದನ್ನೆಲ್ಲ ಕೋಲ, ಆಟ, ಗೋಂದ್ಲು ಎಲ್ಲ ನೋಡಿ 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 ಇವತ್ತಿಗೂ ಆಟ ಬಂದರೆ ನಾವು ಎದುರು ಬೆಂಚಲ್ಲಿ ನಾವು ರೆಡಿ ಉಂಟು. ಕೋಲ ಸಹ ನಾವು ನೋಡ್ತೇವೆ. ಅದನ್ನು ನೋಡಿ ನೋಡಿ ನಾವು ಬೆಳೆದದ್ದೀಗ. ಅದನ್ನು ಮರೆಯುವಾಗ ಸಾಧ್ಯವಿಲ್ಲ. ಗೊತ್ತಿಲ್ಲದವರಿದ್ದರೆ, ಪರದೇಶದವರಿದ್ದರೆ, ಭಾಷೆ ಗೊತ್ತಿಲ್ಲದವರಿದ್ದರೆ ದಯವಿಟ್ಟು ನಮ್ಮ ಕರ್ನಾಟಕದ ಉಡುಪಿಯ ಕರಾವಳಿಯ ಪರಶುರಾಮ ಸೃಷ್ಟಿಯ ಈ ನಾಡಿಗೆ, ಈ ಮಣ್ಣಿಗೆ ಬನ್ನಿ. ಏಪ್ರಿಲ್ ಮೇ 2 ತಿಂಗಳು ಫುಲ್ ಬಿಸಿ, ಎಲ್ಲ ಕಡೆಯಲ್ಲಿ ಕೋಲ ಆಗ್ತದೆ. ಅದನ್ನು ನೋಡಿ ಚಿತ್ರವನ್ನು ಎಣಿಸಿ, ಎಲ್ಲ ನಿಮಗೆ ಪಿಕ್ಚರ್ ಸಿಗ್ತದೆ. ಅಂಚನೆ ಕೊನೆಯದಾಗಿ ಒಂದು ತುಳುವಿನಲ್ಲಿ ಕೇಳುವ, ನೀವು ಹುಟ್ಟಿದಂಥ ಊರಿದು ಪ್ರತಿದಿನ ಮಂಗಳೂರು ಸಿಟಿ ಒಳಗಡೆ 80ಕ್ಕಿಂತ ಹೆಚ್ಚು ಶೋ ಪ್ರತಿದಿನ ಹೌಸ್ಫುಲ್ ಆಗ್ತಾ ಇದೆ. ಇದೊಂದು ಇತಿಹಾಸ ಅಂತ ಹೇಳ್ಬೋದು ಸರ್. ಸಾಕಷ್ಟು ಸಿನಿಮಾಗಳನ್ನು ತಾವು ತಮ್ಮ ಈ ಜರ್ನಿಯಲ್ಲಿ ನೋಡಿರ್ಬೋದು, ಬಟ್ ಈ ಥರದ ಹೌಸ್ಫುಲ್ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ನಮ್ಮ ತುಳುನಾಡಿನ ಜನತೆಗೆ, ತಾವೊಬ್ಬರು ತುಳು ಮಾತಾಡುವವರು, ತಮ್ಮ ಊರಿನವರು ಅಂತ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ತುಳುವಿನಲ್ಲಿ ತುಳುನಾಡಿನ ಜನತೆಗೆ ಇಷ್ಟು ಪ್ರೀತಿ ಕೊಟ್ಟದಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ಮಾತೆರೆಲ್ಲ ಉಳಿದಿನ ನಲ್ಮೆದ ಸೊಲ್ಮೇಲೆ ತುಳುನಾಡದ ಮಾತ ಈ ಮಣ್ಣಿಡು ಬದುಕೊಂದಿಪ್ಪನ ಜತ್ನ ಮನುಷ್ಯತ್ವದ ಎಡ್ಡೆ ನಿಲೆತ ಎಡ್ಡೆ ಯೋಗ್ಯತದ ಮೂಲ ಪುಟ್ಟುಲಿ ಎಂಕಲ ಮಲ್ಲ ಭಾಗ್ಯ ನಿಖಲೆ ಮಾತೆರೆಗಳೇನು ಉಡಲ್ದಿಂಜಿನ ನಲ್ಮೇನು ಸೊಲ್ಮೆ ಸಂದವನ್ನಿಲ್ಲ. ಮನುಷ್ಯನ ಜೀವನ ಮುಜೆದಿನಗೆ ಒಂದಿನ ಪುಟ್ರೆ ಒಂದಿನ ಸೈಯರೆ ಮಧ್ಯ ಒಂದಿನ ಇಪ್ಪುಂಡು. ಆ ಕೇತ್ಲ 0 ಸೇರ್ಪಲೆ 1 0 ಸೇರ್ಪಣ 10 ಆಪುಂಡು, ಕುಡೊಂದು 0 ಸೇರ್ಪಣ 100 ಆಪುಂಡು. ಆ 100 ಬೋರ್ಡು ನಾಡ ನಮ್ಮೊಟ್ಟಿಗೆ ದಾದನೊಂದು ಶಕ್ತಿ ಇಪ್ಪೊಡೆ. ಹಿರಿಯರು ನಗಲು ಕೊಡ್ತಿನ ಗಿಫ್ಟು ನಂಗೆ ದಾದ ಬಂಡ ಈ ಮಾರ್ಗಡ್ ಪೋಲೆ ಜೋಕ್ಲೆ ಈ ಮಾರ್ಗಡ್ ಇಪ್ಪುಲೆ ದೇವರಿಗೆಲ್ಲ ಟಿಪ್ಪು ಪಂಪಿನ ಚಿತ್ತ ಪಾತೆರನ್ನು ನಂಗೆ ಹಿರಿಯರ್ಲ ಕೊಡ್ತೇರು, ಗುರುಕುಲ ಕೊಡ್ತೇರು, ಋಷಿ ಮುನುಕುಲ ಕೊಡ್ತೇರು. ಒಂದು ಸಾರ್ವಕಾಲಿಕವಾದ ಸತ್ಯ ಕಾಂತಾರ ಪಿಕ್ಚರ್ಲ ಸತ್ಯ ನೆಟ್ಟಾರ ಒಂಜೇ ಆ್ಯಡ್ ಮಲ್ತಿಜೀರು. ನೈಜವಾದ ಇಂಚಿನ ಪಾತ್ರ ಎಪ್ಪೆರವು, ನೈಜವಾದ ಇಂಚಿನ ಕತೆ ಎಪ್ಪೆರವು, ಕತೆಗೆ ಸರಿ ಎತ್ತಿನ ಪಾತ್ರ ಎಪ್ಪೆರವು, ಪಾತ್ರ ತೂಲೆ ಸುರುಡ್ದು ಎಂಡು ಮುಟ್ಟ ತೂಲೇರು. ಆ ಸಂಸ್ಕಾರ, ಆ ಸಂಸ್ಕೃತಿ, ಆ ನಡಕೆ ನಮ್ಮ ಇಂಚ ಬದುಕೊಡು ಬಂದು ತೋಜ ಕೊಡ್ತೀರಿ. ಅಂಚಾದ ಯಾನು ಪಣಪು ರೀತಿ ಮಾತೆರೆಗಳ ಪಿಕ್ಚರ್ ತೂಲೆ ಶುಭ ಹಾರೈಸಲಿ. ಮಾತೆರೆಗಳ ಪನೊಂದುಲ್ಲೇನು ಬೊಕ್ಕೊಂದು ವಿಷಯದಾದ ಪಂಡ ರಿಷಬ್ ಸರ್ ಒಂದು ಮಾತ್ರ ಆತು. ನಿನಗೆಲ್ಲ ಶಾಂಪಲ್ ಪೀಸ್ ಕೊರ್ನಿ ಆತು, ಒಂದು ಕಿನ್ನೆ ಪೀಸ್ ಕೊರ್ನಿ ಇಂಚಿನ ಸೊನ್ಪತ್ತೊರ್ಮ ಉಂಡು ರೆಡಿ ಆದಿಪ್ಪಲೆ ದುಂಬು ಏಪ ಬರ್ಪಣೊಂದು ತೊಗೊಂದಿಪ್ಪಲೆ. ಸರ್, ನಿಮ್ಮ ಟೈಮಿಗೆ ಥ್ಯಾಂಕ್ ಯು. ನೀವು ಅಷ್ಟು ದೂರದಿಂದ ಸಂದರ್ಶನ ಕೊಡಲಿಕ್ಕೆ ಇಲ್ಲಿ ತನಕ ಬಂದ್ರಿ. ಹಾಗೆ ನಮ್ಮ
ಬೊಂಬಾಟ್ ಸಿನಿಮಾ ಚಾನಲ್ ಕಡೆಯಿಂದ ನಿಮಗೆ ಶುಭವಾಗಲಿ, ಮತ್ತಷ್ಟು ಅವಕಾಶಗಳು ಸಿಗಲಿ, ತಮ್ಮ ನಟನೆ ವಿಶ್ವದಾದ್ಯಂತ ಪಸರಿಸಲಿ ಅಂತ ಶುಭ ಹಾರೈಸ್ತೇವೆ ಸರ್. ಧನ್ಯವಾದಗಳು. ನಿಮಗೂ ಸಹ ಹಾಗೆ. ಬೊಂಬಾಟ್ ಸಿನಿಮಾ ಒಳ್ಳೆ ನಸುನಗೆಯಿಂದ ಇಂಟ್ರ್ಯೂ ಮಾಡ್ತಿದ್ದಾರೆ ನೋಡಿ. ನಮಗೆ ಅಲ್ಲಿಯೂ ಸಿಕ್ಕಿದೆ ಅದೇ ರಿಷಬ್ ಶೆಟ್ಟರ್ ಹತ್ರ ನಗುಮುಖದಿಂದ ಪಾತ್ರ ಮಾಡಿ ಸಿಕ್ಕಿದೆ. ಇಲ್ಲಿ ಮಾತನಾಡಿಸುವ ಆ್ಯಂಕರ್ ಸಮೇತ ನಸುನಗೆಯಿಂದ ಇದ್ದಾರೆ. ನಿಮ್ಮ ಕಡೆಯ ಕಾಲ ತನಕ ನಿಮಗೆ ನೆಮ್ಮದಿ, ಐಶ್ವರ್ಯ, ಮುಖದಲ್ಲಿ ನಗು, ಏನು ಬಯಸಿದ್ದೀರಾ ಅದನ್ನು ದೇವರ ಅನುಗ್ರಹ ಇಟ್ಟು ನಡೆಸಿಕೊಡಲಿ. ಬೊಂಬಾಟ್ ಈ ಚಾನಲ್ ಏನಿದೆ ವಿಶ್ವದಾದ್ಯಂತ ಶಿಖರದಲ್ಲಿ ಮಾತಾಡುವ ಹಾಗೆ ಆಗಲಿ ಅಂತ ಹೇಳಿ ನನ್ನ ಕ್ಷೇತ್ರ ಸ್ವಾಮಿ ಲಕ್ಷ್ಮೀ ಅನಂತ ಸ್ವಾಮಿಯಲ್ಲಿ ನಂದು ಪ್ರಾರ್ಥನೆ. ಸರ್, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ನಮಸ್ಕಾರ.